ಮುಂಜಾನೆಯ ಅನಂತ ಶುಭ ನಮನಗಳು. ಫಲ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಿದ್ಯಾನಗರ ತಲಪಾಡಿ ಇದರ 2024-25ನೇ ಸಾಲಿನ ಪೋಷಕರ ಸಭೆ, ಪ್ರತಿಭಾ ಪುರಸ್ಕಾರ ಹಾಗೂ ಮಾದಕ ವ್ಯಸನಗಳ ಜಾಗೃತಿ ಕಾರ್ಯಾಗಾರಕ್ಕೆ ಆಗಮಿಸಿದಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ನಾನು ಮಗದೊಮ್ಮೆ ನಮ್ಮ ಶಾಲಾ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಜಗದ ಜ್ಞಾನದ ಹೊತ್ತಗೆ ಸಂಗ್ರಹವೇ ಶಾಲೆ. ನಿತ್ಯವೂ ಇಲ್ಲಿ ಜ್ಞಾನದ ದಾಸೋಹವು. ವಿಭಿನ್ನ ರುಚಿ ಅಭಿರುಚಿಯ ಜ್ಞಾನದ ಭಂಡಾರವಿದು. ಸಾವಿರಾರು ಮಕ್ಕಳ ಜ್ಞಾನದ ಹಸಿವು ನೀಗಿಸಿ ಮೆರೆಯುವ ಸದೃಢ ಕೋಟೆ ನಮ್ಮ ಫಲಶಾಲೆ. ಕಳೆದ ಹಲವಾರು ವರ್ಷಗಳಿಂದ ಸಹಸ್ರಾರು ವಿದ್ಯಾರ್ಥಿಗಳಿಗೆ ಜ್ಞಾನದ ಬೆಳಕನ್ನು ನೀಡುತ್ತಾ ಬಂದಿರುವ ನಮ್ಮ ಶಾಲೆಯ ಇಂದಿನ ಕಾರ್ಯಕ್ರಮವು ಸುಸೂತ್ರವಾಗಿ ಸಾಗಲು ದೇವರ ಕೃಪಾಶೀರ್ವಾದಗಳನ್ನು ನಾವು ಬೇಡಿಕೊಳ್ಳೋಣ. ಇದೀಗ ಶಾಲಾ ವಿದ್ಯಾರ್ಥಿನಿಯರಿಂದ ಪ್ರಾರ್ಥನೆ. ಸೃಷ್ಟಿಸಿದವನು ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು. ನಿರ್ಣಾಯಕ ದಿನದ ನೀನೊಡೆಯನಂದು ಜೀವಿಗಳಿಗೆಲ್ಲ ನೀಡುವೆ ನ್ಯಾಯವನ್ನು ಅಂದು. ನಿನ್ನೆನ್ನೆ ಪೂಜಿಪೆವು ನಾವೆಲ್ಲ ದೇವ, ನಿನ್ನೊಡನೆಯೇ ಬೇಡುವೆವು ನಾವು ದೇವ. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿಯ ಆಕಾಶಗಳ ಸೃಷ್ಟಿಸಿದವನು ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರುವ ಪ್ರಭುವೇ. ಸನ್ಮಾರ್ಗವನ್ನು ನಮಗೆ ನೀ ತೋರು ಪ್ರಭುವೇ, ಇಹ ಪರಗಳೆರಡರ ವಿಜಯ ತೋರುವ ಪ್ರಭುವೇ. ಪಥೀಕರಿಸು ನಮ್ಮನ ಸಜ್ಜನರ ಪಥದಿ, ನಿನ್ನ ಕೃಪೆಯನ್ನು ಆಲಿಸಿದವರು ನಡೆದ ಪಥದಿ. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿಯ ಆಕಾಶಗಳ ಸೃಷ್ಟಿಸಿದವನು ಸಕಲ ಸ್ತುತಿಗಳೆಲ್ಲವೂ ನಿನಗೆ ಮಾತ್ರ ಮೀಸಲು. ನೀನೋರ್ವನೇ ದೇವ ಲೋಕಪಾಲಕನು. ನೀನೊಡೆಯನು ದೇವ, ನೀನು ಮಹಾಮಹಿಮನು. ಭೂಮಿಯ ಆಕಾಶಗಳ ಸೃಷ್ಟಿಸಿದವನು. ಇದೀಗ ಈ ಸುದಿನದ ಕಾರ್ಯಕ್ರಮಕ್ಕೆ ಆತ್ಮೀಯ ನುಡಿಗಳೊಂದಿಗೆ ಸ್ವಾಗತವನ್ನು ಕೋರಲಿದ್ದಾರೆ ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಮೊಹಮ್ಮದ್ ರಫೀಕ್ ಸರ್ ಅವರು. ಫಲ ಎಜುಕೇಷನ್ ಸೊಸೈಟಿ ವಿದ್ಯಾನಗರ ತಲಪಾಡಿ ಇದರ ಅಧೀನದಲ್ಲಿರುವಂತಹ ಫಲ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಿದ್ಯಾನಗರ ತಲಪಾಡಿ ಇದರ 2024-25ನೇ ಸಾಲಿನ ಪೋಷಕರ ಸಭೆ, ಪ್ರತಿಭಾ ಪುರಸ್ಕಾರ ಹಾಗೂ ಮಾದಕ ವ್ಯಸನಗಳ ಜಾಗೃತಿ ಕಾರ್ಯಾಗಾರ ಎಂಬ ಅರ್ಥಪೂರ್ಣ ವೇದಿಕೆಯ ಮೇಲೆ ಉಪಸ್ಥಿತರಿದ್ದು ಈ ಒಂದು ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ತಲಪಾಡಿ ಗ್ರಾಮ ಪಂಚಾಯತ್ ಇದರ ಅಧ್ಯಕ್ಷರು, ಫಲ ವಿದ್ಯಾಸಂಸ್ಥೆಯ ಜೊತೆ ಕಾರ್ಯದರ್ಶಿಯಾಗಿರುವಂತಹ ಗೌರವಾನ್ವಿತ ಇಸ್ಮಾಯಿಲ್ ಸರ್ ತಲಪಾಡಿ ಸರ್, ನಿಮ್ಮನ್ನು ಈ ಒಂದು ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ನಾಯಕನಾದ ಇಬ್ರಾಹಿಂ ಇಫಾಸ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ
ಉಳ್ಳಾಳ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾಗಿರುವಂತಹ ಹೃದಯ ಕವಿ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶ್ರೀ ಮೊಹಮ್ಮದ್ ಮನ್ಸೂರ್ ಮುಲ್ಕಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ವೇದಿಕೆಯಲ್ಲಿದ್ದಾರೆ. ಸರ್, ನಿಮ್ಮನ್ನು ಫಲ ವಿದ್ಯಾಸಂಸ್ಥೆ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಉಪನಾಯಕಿಯಾದಂತಹ ನಜೀಮಾ ಇವರು ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ತಲಪಾಡಿ ಕ್ಲಸ್ಟರ್ ಇದರ CRP ಹಾಗೂ PM ಶ್ರೀ ಪ್ರಾಥಮಿಕ ಶಾಲೆ ಉಚ್ಚಿಲ ಇದರ ಮುಖ್ಯ ಶಿಕ್ಷಕರಾಗಿರುವಂತಹ ಆತ್ಮೀಯರಾಗಿರುವ ಹರೀಶ್ ಕುಮಾರ್ BM ಸರ್, ನಿಮ್ಮನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದೆ. ಇವರಿಗೆ ನಮ್ಮ ಶಾಲೆಯ ಸ್ಪೀಕರ್ ಅಬ್ದುಲ್ ರಹಿಮಾನ್ ಹಾದಿಲ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಫಲ ಆಂಗ್ಲ ಮಾಧ್ಯಮ ಪ್ರೌಢಶಾಲೆ ಇದರ ಮುಖ್ಯ ಶಿಕ್ಷಕಿಯಾಗಿರುವಂತಹ ಆತ್ಮೀಯರಾಗಿರುವ ಗೀತಾಂಜಲಿ ಮೇಡಮ್ ಇದ್ದಾರೆ. ಮೇಡಮ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಇವರಿಗೆ ನಮ್ಮ ಶಾಲಾ ಉಸ್ತುವಾರಿ ಸಚಿವೆ ಖತೀಜಾ ಶಫಾಕ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ನಮ್ಮ ವಿದ್ಯಾಸಂಸ್ಥೆಯ ವ್ಯವಸ್ಥಾಪಕರಾಗಿರುವಂತಹ ರಾಜಕೃಷ್ಣ ಸರ್ ಇವರು ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಇವರಿಗೆ ನಮ್ಮ ಶಾಲಾ ಗೃಹ ಸಚಿವ ಶಿವಕುಮಾರ್ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ವೇದಿಕೆಯಲ್ಲಿ ನಮ್ಮ ಸಂಸ್ಥೆಯ ಹಿರಿಯ ಶಿಕ್ಷಕಿಯು, ನನ್ನ ಆತ್ಮೀಯರು, ಈ ಸಂಸ್ಥೆಗೆ ಅನೇಕ ರೀತಿಯ ಸಹಾಯ ಸಹಕಾರ ನೀಡುವಂತಹ ಶ್ರೀಮತಿ ಐರಿನ್ ರೋಡ್ರಿಗಸ್ ಟೀಚರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಆರೋಗ್ಯ ಸಚಿವೆ ಆಯಿಷತ್ ಅಫ್ರಾನ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಹಿರಿಯ ಶಿಕ್ಷಕಿಯು ನಮ್ಮ ಶಾಲೆಯ ಬಗ್ಗೆ ವಿಶೇಷ ಕಾಳಜಿ ಇರುವಂತಹ ಶ್ರೀಮತಿ ಸಾಧನಾ ರಾವ್ ಟೀಚರ್ ಇದ್ದಾರೆ. ಟೀಚರ್, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಕ್ರೀಡಾ ಸಚಿವ ಮೊಹಮ್ಮದ್ ರಿಷಾದ್ ಅಲಿ ಹೂವನ್ನು ನೀಡಿ ಸ್ವಾಗತಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದಲ್ಲಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಆಗಿದ್ದ UB ಮೊಹಮ್ಮದ್ ಸರ್ ಭಾಗವಹಿಸಬೇಕಾಗಿತ್ತು. ಅವರ ಅನಿವಾರ್ಯ ಕಾರ್ಯದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿಗೆ ಆಗುವುದಿಲ್ಲ ಅಂತ ಹೇಳಿ ಶುಭ ಹಾರೈಸುತ್ತಿದ್ದಾರೆ. ಸರ್, ಅವರನ್ನು ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತಿಸಿದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರುವಂತಹ ಶ್ರೀಯುತ ಈಶ್ವರ HR ಸರ್ ಅವರು ಅನ್ಯ ಕಾರ್ಯದಲ್ಲಿ ಭಾಗಿಯಾಗಿದ್ದ ಕಾರಣ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿಗೆ ಆಗಲಿಲ್ಲ. ಸರ್ ಶುಭ ಹಾರೈಸ್ತಾ ಇದ್ದಾರೆ. ಈ ಒಂದು ಕಾಲು ಗಂಟೆಯಲ್ಲಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಸೇರ್ಲಿಕ್ಕಿದ್ದಾರೆ. ಜೊತೆಗೆ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಅರಬಿ ಕುಂಜಿ ಸರ್ ಅವರು ಕೂಡ ನಮ್ಮ ಜೊತೆಯಲ್ಲಿ ಇಲ್ಲ, ಈಗ ಬಂದು ಸೇರಿಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೋಶಾಧಿಕಾರಿಯಂತಹ ಹಾಜಿ ಅಬ್ಬಾಸ್ ಮಜಿಲ್ ಸರ್ ಅವರು ಕೂಡ ಒಂದು ಸ್ವಲ್ಪ ಸಮಯದಲ್ಲಿ ನಮ್ಮ ವೇದಿಕೆಯಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಅನುಪಸ್ಥಿತಿಯಲ್ಲಿ ಸ್ವಾಗತಿಸ್ತಾ ಇದ್ದಾರೆ. ಇವರಿಗೆ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಬೆಳಿಗ್ಗೆ ಬಂದು ನಮ್ಮ ಜೊತೆಯಲ್ಲಿ ಸಮಯಕ್ಕೆ ಸರಿಯಾಗಿ ಒಂದು ಉತ್ತಮ ರೀತಿಯಲ್ಲಿ ಕೂತ್ಕೊಂಡಿರುವಂತಹ ನನ್ನ ಪೇರೆಂಟ್ಸ್ಗಳು, ಅದೇ ರೀತಿ ಪ್ರೀತಿಯ ವಿದ್ಯಾರ್ಥಿಗಳನ್ನು ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜೊತೆಗೆ ನಮ್ಮ ಅಕ್ಷರಾಸ್ತ್ರ ವಿಭಾಗದಂತಹ ಅಡಿಗೆಯವರು ಕೂಡ ಈ 3 ಮಂದಿ ನನ್ನ ಜೊತೆಯಲ್ಲಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ವಿಶಿಷ್ಟ ರೀತಿಯಲ್ಲಿ ಮಾಡಿಕೊಳ್ಳಲಿಕ್ಕೆ ಸಹಕಾರ ಮಾಡಿರುವಂತ ಎಲ್ಲ ನನ್ನ ಆತ್ಮೀಯ ಸಹೋದ್ಯೋಗಿ ಮಿತ್ರರು ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ್ದೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪುಸ್ತಕಗಳ ಚಾನಲ್ ಇದರ ರಿಪೋರ್ಟರ್ ಆಗಿರುವಂತಹ ಮೊಹಮ್ಮದ್ ಆಸಿಫ್ ಸರ್ ಅವರು ಕೂಡ ಇದ್ದಾರೆ. ಸರ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕ ಸ್ವಾಗತಿಸಿದ್ದೇನೆ. ಜೊತೆಗೆ ಜೀವಿತ ಸ್ಟುಡಿಯೋ ಅಂಡ್ ವಿಡಿಯೋ ಇದರ ಮಾಲಕರಾಗಿರುವಂತಹ ಶ್ರೀಯುತ ಮಣಿಕಂಠ ಸರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲರನ್ನು ಕೂಡ ಸ್ವಾಗತಿಸ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತಿದ್ದೆ. ಸ್ವಾಗತವನ್ನು ಬಯಸಿದ ನಿಮಗೂ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಇದೀಗ ವೇದಿಕೆಯಲ್ಲಿ ಉದ್ಘಾಟನಾ ಸಮಾರಂಭ. ಈ ಸಮಾರಂಭವನ್ನು ತಲಪಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ನಮ್ಮ ಶಾಲಾ ಆಡಳಿತ ಮಂಡಳಿಯ ಜೊತೆ ಕಾರ್ಯದರ್ಶಿಯಾದಂತಹ ಶ್ರೀಯುತ ಇಸ್ಮಾಯಿಲ್ ತಲಪಾಡಿ ಸರ್ ಅವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ನಡೆಸಿಕೊಡಬೇಕಾಗಿ ನಾನು ಶಾಲಾ ಪರವಾಗಿ ವಿನಂತಿಸ್ತಾ ಇದ್ದೇನೆ. ಮೊಗ್ಗಿನಂತಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳ ಪ್ರತಿಭೆಯು ಈ ಗಿಡದಲ್ಲಿರುವ ಹೂವಿನಂತೆ ಅರಳಲಿ ಎಂದು ನಾನು ನಮ್ಮ ಶಾಲಾ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ.
ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ಧನ್ಯವಾದಗಳು. ಇದೀಗ 2024-25ನೇ ಶೈಕ್ಷಣಿಕ ಸಾಲಿನಲ್ಲಿ ಶಾಲೆಯಲ್ಲಿ ನಡೆದ ಚಟುವಟಿಕೆಗಳು ಹಾಗೂ ಮಕ್ಕಳಿಗೆ ದೊರೆತ ಅನುಭವಗಳಿಗೆ ವಿಶೇಷ ಮಹತ್ವವಿದೆ. ಇದೀಗ ನಮ್ಮ ಶಾಲೆಯ ಸವಿಸ್ತಾರವಾದ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲಿದ್ದಾರೆ ಕನ್ನಡ ಭಾಷಾ ಶಿಕ್ಷಕಿಯಾದ ಶ್ರೀಮತಿ ವನಿತಾ ಟೀಚರ್ ಅವರು. ಫಲ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಿದ್ಯಾನಗರ ತಲಪಾಡಿ ಇದರ 2024-25ನೇ ಸಾಲಿನ ಶೈಕ್ಷಣಿಕ ಕಾರ್ಯಕ್ರಮಗಳ ಸಮಗ್ರ ನೋಟ. ದಿನಾಂಕ 31/5/2024ರಂದು ಶಾಲಾ ಪ್ರಾರಂಭೋತ್ಸವವನ್ನು ಶಾಲಾ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದವರ ಉಪಸ್ಥಿತಿಯಲ್ಲಿ ವಿದ್ಯಾರ್ಥಿಗಳನ್ನು ಸ್ವಾಗತಿಸಲಾಯಿತು. ಮುಖ್ಯ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹಿತವಚನವನ್ನು ನೀಡಿದರು ಹಾಗೂ ವಿಶೇಷ ಊಟದ ವ್ಯವಸ್ಥೆ ಮಾಡಿ ವಿದ್ಯಾರ್ಥಿಗಳಿಗೆ ಸಿಹಿ ತಿಂಡಿ ವಿತರಿಸಲಾಯಿತು. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸರಕಾರದಿಂದ ದೊರೆಯುವ ಉಚಿತ ಪಠ್ಯಪುಸ್ತಕ, ಅಕ್ಷರ ದಾಸೋಹ, ಕ್ಷೀರಭಾಗ್ಯ ಇತ್ಯಾದಿ ಯೋಜನೆಗಳ ಸಮರ್ಪಕ ನಿರ್ವಹಣೆಯೊಂದಿಗೆ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬಂತೆ ವಿದ್ಯಾರ್ಥಿ ಜೀವನದಿಂದಲೇ ಉತ್ತಮ ನಾಯಕತ್ವದ ಗುಣಗಳನ್ನು ಬೆಳೆಸಿಕೊಂಡು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಲು ಸಹಕರಿಸುವಂತೆ 2024-25ನೇ ಸಾಲಿನ ವಿದ್ಯಾರ್ಥಿ ಪರಿಷತ್ ಚುನಾವಣೆ ಸ್ಟೂಡೆಂಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಅನ್ನು ನಡೆಸಲಾಯಿತು. ಇದರಲ್ಲಿ ತೋಟಗಾರಿಕೆ, ಶಿಸ್ತು, ಕ್ರೀಡೆ, ಶುಚಿತ್ವ, ಆರೋಗ್ಯ, ನೀರಾವರಿ ಇತ್ಯಾದಿ ಸಚಿವರನ್ನು ಆಯ್ಕೆ ಮಾಡಲಾಯಿತು. ಫಲ ವಿದ್ಯಾರ್ಥಿಗಳಿಗೆ ವಿದ್ಯಾಸಂಸ್ಥೆಯಲ್ಲಿ ರಾಷ್ಟ್ರೀಯ ಹಬ್ಬಗಳಾದ ಸ್ವಾತಂತ್ರ್ಯ ದಿನಾಚರಣೆ, ಗಾಂಧಿ ಜಯಂತಿ, ಗಣರಾಜ್ಯೋತ್ಸವವನ್ನು ವಿಶಿಷ್ಟಪೂರ್ಣವಾಗಿ ಆಚರಿಸಲಾಯಿತು. ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯ ಪ್ರಯುಕ್ತ ಶಾಲೆಯಲ್ಲಿ ವಿವಿಧ ಕ್ರೀಡಾ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದು, ಇವುಗಳಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಲಾಯಿತು. ವಿದ್ಯಾರ್ಥಿಗಳಿಗೆ ಪ್ರಪಂಚದ ಆಗುಹೋಗುಗಳ ಬಗೆಗಿನ ವಿಚಾರಗಳನ್ನು ತಿಳಿಯಲು ನಿಯತಕಾಲಿಕೆಗಳಲ್ಲಿ ಪ್ರಖ್ಯಾತಿ ಪಡೆದ ವಿಜಯ ಕರ್ನಾಟಕ ಮಕ್ಕಳ ಸಂಚಿಕೆಯನ್ನು ಪ್ರತಿದಿನ ವಿತರಿಸುವ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನು ಆರೋಗ್ಯ ಇಲಾಖೆಯ ಸಹಕಾರದೊಂದಿಗೆ ಪ್ರತಿ ವರ್ಷದಂತೆ ಈ ವರ್ಷವೂ ನಡೆಸಲಾಯಿತು. ವಿದ್ಯೆಯ ಪರಿಪೂರ್ಣ ಸಾಧನೆಗೆ ಗುರಿ ಮತ್ತು ಗುರುಗಳು ಅಗತ್ಯ. ಗುರಿಯ ಕಾಣಿಸಿ ದಾರಿ ತೋರಿಸಿ ಗುರಿ ತಲುಪಲು ಶಿಷ್ಯರ ಬೆನ್ನಗಾವಲಿನಲ್ಲಿ ನಿಂತು ಬರುವವರೇ ಗುರುಗಳು. ಅದರ ಫಲಶ್ರುತಿಯೇ ಉತ್ತಮ ಫಲಿತಾಂಶದ ಸಾಧನೆ. ಅದರಂತೆಯೇ ಕಳೆದ ಬಾರಿ 2023-24ನೇ ಸಾಲಿನಲ್ಲಿ ತಮ್ಮ ಸಂಸ್ಥೆಯ 10ನೇ ತರಗತಿಯಲ್ಲಿ 100% ಫಲಿತಾಂಶ ತರಲು ಸಹಕಾರವನ್ನು ಕೊಟ್ಟು ಮಾರ್ಗದರ್ಶನವನ್ನು ನೀಡಿರುವ ಶಿಕ್ಷಕ ವೃಂದದವರಿಗೂ ಸಹಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬು ಹೃದಯದ ಕೃತಜ್ಞತೆಯನ್ನು ಈ ಸಂದರ್ಭದಲ್ಲಿ ಹೇಳಲು ಹೆಮ್ಮೆ ಅನಿಸುತ್ತದೆ. ನೀರು ನಮ್ಮ ಜೀವಜಲ. ಅದರ ಸದುಪಯೋಗ ಮತ್ತು ನಮ್ಮ ಆರೋಗ್ಯ ರಕ್ಷಣಾ ಮಾರ್ಗಕ್ಕೆ ಪೂರಕವಾಗುವಂತೆ ವಾಟರ್ ಬೆಲ್ ಎಂಬ ಯೋಜನೆ ರೂಪುಗೊಂಡಿದ್ದು, ಆರೋಗ್ಯ ಮತ್ತು ನೀರಿನ ಕಡೆ ಗಮನ ಹರಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ. ಮಕ್ಕಳಲ್ಲಿ ಸೇವಾ ಮನೋಭಾವವನ್ನು ಮೂಡಿಸುವ ಉದ್ದೇಶದಿಂದ ಇಸಾನ್ ವಾಲಂಟಿಯರ್ ಗ್ರೂಪ್ ಸ್ವಯಂ ಸೇವಕರ ತಂಡವನ್ನು ರಚಿಸಿದ್ದು, ಕ್ಯಾಪ್ಟನ್ ಸಹಿತ 12 ಮಂದಿ ಸದಸ್ಯರನ್ನೊಳಗೊಂಡ ತಂಡವನ್ನು ರಚಿಸಲಾಗಿದೆ. ಶಿಕ್ಷಕರ ಮತ್ತು ವಿದ್ಯಾರ್ಥಿಗಳ ಸಹಕಾರದೊಂದಿಗೆ ಸಿರಿವರ ಅಕ್ಷರ ಕೈತೋಟವನ್ನು ರಚಿಸಿರುತ್ತೇವೆ. ಶಾಲೆಯ ಅಂದವನ್ನು ಹೆಚ್ಚಿಸಲು ಶಾಲೆಗೆ ಒಂದು ಸುಂದರ ಹೂದೋಟದ ಅಗತ್ಯವಿದ್ದು, ಅದರಂತೆ ಶಾಲಾ ಮುಂಭಾಗದಲ್ಲಿ ಮಂದಾರ ಹೂದೋಟವನ್ನು ನಿರ್ಮಿಸಿರುತ್ತೇವೆ. ವಿದ್ಯಾರ್ಥಿಗಳಿಗೆ ಪ್ರಕೃತಿಯಲ್ಲಿ ದೊರೆಯುವ ಔಷಧೀಯ ಗಿಡಮೂಲಿಕೆಗಳನ್ನು ಪರಿಚಯಿಸಲು ಶಾಲೆಯ ಆವರಣದಲ್ಲಿ ಅಮೃತ ಔಷಧೀಯ ವನವನ್ನು ನಿರ್ಮಿಸಿರುತ್ತೇವೆ. ನಮ್ಮ ಕನ್ನಡ ಮಾಧ್ಯಮದ ಎಲ್ಲ ವಿದ್ಯಾರ್ಥಿಗಳಿಗೆ ಶಾಲಾ ಸಮವಸ್ತ್ರದ ಜೊತೆಗೆ ಟ್ರ್ಯಾಕ್ ಯೂನಿಫಾರ್ಮ್ ಅನ್ನು ಉಚಿತವಾಗಿ ನೀಡಿರುತ್ತೇವೆ. SLC ವಿದ್ಯಾರ್ಥಿಗಳು ಪಬ್ಲಿಕ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಅನುಕೂಲವಾಗುವಂತೆ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಂಜೆ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ. ಅಷ್ಟೇ ಅಲ್ಲದೆ ಭಾನುವಾರ ಸೇರಿದಂತೆ ಎಲ್ಲ ಸರ್ಕಾರಿ ರಜಾ ದಿನಗಳಲ್ಲಿಯೂ ಸಹ ವಿಶೇಷ ತರಗತಿಗಳನ್ನು ನಡೆಸಲಾಗುತ್ತಿದೆ.
ಪಠ್ಯೇತರ ಚಟುವಟಿಕೆಗಳಲ್ಲಿಯೂ ಸಹ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಳ್ಳುವ ಉದ್ದೇಶದಿಂದ ಶಿಕ್ಷಣ ಇಲಾಖೆಯಿಂದ ನಡೆಸಿಕೊಂಡು ಬಂದಿರುವ ಮಂಗಳೂರು ದಕ್ಷಿಣ ವಲಯದ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿಯನ್ನು ನವೆಂಬರ್ 12ರಂದು ಸುಸಜ್ಜಿತವಾಗಿ ಬಹಳ ಅದ್ಧೂರಿಯಿಂದ ನಮ್ಮ ಶಾಲೆಯಲ್ಲಿ ನೆರವೇರಿಸಲಾಯಿತು. ಸೌಂಡ್ ಮೈಂಡ್ ಇನ್ ಅ ಸೌಂಡ್ ಬಾಡಿ, ಆರೋಗ್ಯವಂತ ದೇಹದಲ್ಲಿ ಸದೃಢವಾದ ಮನಸ್ಸಿರುತ್ತದೆ ಎನ್ನುವಂತೆ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಯಲ್ಲಿ ಕ್ರೀಡೆಗಳು ಅಗತ್ಯ. ಈ ನಿಟ್ಟಿನಲ್ಲಿ ಡಿಸೆಂಬರ್ 31 ಮತ್ತು 31ರಂದು ಶಾಲಾ ಕ್ರೀಡಾಕೂಟವನ್ನು ಏರ್ಪಡಿಸಲಾಯಿತು. ವಿಜೇತ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ನೀಡಿ ಪ್ರೋತ್ಸಾಹಿಸಲಾಯಿತು. ವಿದ್ಯಾರ್ಥಿಗಳಲ್ಲಿ ಪ್ರಾಪಂಚಿಕ ಜ್ಞಾನವನ್ನು ವೃದ್ಧಿಗೊಳಿಸುವುದಕ್ಕೋಸ್ಕರ ಪ್ರತಿ ವರ್ಷದಂತೆ ಈ ವರ್ಷ ಶೈಕ್ಷಣಿಕ ವರ್ಷದಲ್ಲಿಯೂ ಶಾಲಾ ಶೈಕ್ಷಣಿಕ ಪ್ರವಾಸವನ್ನು ಬೆಂಗಳೂರು, ಮೈಸೂರು ಹಾಗೂ ವಿಸ್ಮಯ ಕಣ್ಣೂರು ಇಲ್ಲಿಗೆ ಹಮ್ಮಿಕೊಂಡಿದ್ದೆವು. ಇಂದು 2024-25ನೇ ಸಾಲಿನ 8ನೇ ತರಗತಿಯ ಇಬ್ಬರು ಅದೃಷ್ಟ ಶಾಲೆ ವಿದ್ಯಾರ್ಥಿಗಳಿಗೆ ಶಾಲಾ ವತಿಯಿಂದ ಉಚಿತ ಸೈಕಲ್ ಅನ್ನು ವಿತರಿಸಲಾಗುತ್ತದೆ. ಈ ಶೈಕ್ಷಣಿಕ ವರ್ಷದಲ್ಲಿ ಇನ್ನು ಮುಂದೆಯೂ ಹಲವಾರು ಚಟುವಟಿಕೆಗಳನ್ನು ನಡೆಸಲು ಯೋಜನೆಗಳನ್ನು ರೂಪಿಸಿಕೊಂಡಿರುತ್ತೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಇನ್ನು ಮುಂದೆಯೂ ಇಂತಹ ಉತ್ತಮ ಕಾರ್ಯಕ್ರಮಗಳನ್ನು ನಡೆಸುವ ಸೌಭಾಗ್ಯವನ್ನು ಆ ಭಗವಂತ ಕರುಣಿಸಲಿ ಎಂದು ಬೇಡುತ್ತಾ ನನ್ನ ವರದಿಯನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. ವನಿತಾ ಟೀಚರ್ ಅವರಿಗೆ ಧನ್ಯವಾದಗಳು. ಅಮಲು ಪದಾರ್ಥಗಳ ವ್ಯಸನಕ್ಕೆ ತುತ್ತಾದರೆ ಮುಂದಾಗುವ ಅನಾಹುತಗಳ ಬಗ್ಗೆ, ರಸ್ತೆ ಸಂಚಾರ ನಿಯಮ ಹಾಗೂ ಫೋಕ್ಸೋ ಕಾಯ್ದೆ ಬಗ್ಗೆ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯುತ್ತಮ ರೀತಿಯಲ್ಲಿ ಮಾಹಿತಿಯನ್ನು ನೀಡಿದಂತಹ ನಿಮಗೆ ಧನ್ಯವಾದಗಳು ಸರ್. ಮುಂದೆ ವೇದಿಕೆಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮವು ನಡೆಯಲಿರುವುದು. ಇದೀಗ ಪ್ರಸ್ತುತ ವರ್ಷದಲ್ಲಿ ಶಾಲೆಯಲ್ಲಿ ಜರುಗಿದಂತಹ ವಿವಿಧ ಚಟುವಟಿಕೆಗಳು ಹಾಗೂ ಅವುಗಳಲ್ಲಿ ಭಾಗವಹಿಸಿದಂತಹ ವಿದ್ಯಾರ್ಥಿಗಳು, ಕಲಿಕೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣಾ ಸಮಾರಂಭವು ನಡೆಯಲಿರುವುದು. ಮೊದಲಿಗೆ ಫಲ ಕನ್ನಡ ಮೀಡಿಯಂ ಪ್ರೇಯರ್ ಸ್ಟೂಡೆಂಟ್ಸ್ಗೆ ಬಹುಮಾನವನ್ನು ವಿತರಿಸಲಾಗುವುದು. ಇದನ್ನು ನಮ್ಮ ASI ಆದಂತಹ ಮೊಹಮ್ಮದ್ ಮನ್ಸೂರ್ ಸರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಫಾತಿಮತ್ ಸುಹಾನಾ 10th ಸ್ಟ್ಯಾಂಡರ್ಡ್, 10th ಸ್ಟ್ಯಾಂಡರ್ಡ್. ಫಾತಿಮತ್ ಸಹ್ಲಾ 10th ಸ್ಟ್ಯಾಂಡರ್ಡ್. ಫಾತಿಮತ್ ಸನಾ 10th ಸ್ಟ್ಯಾಂಡರ್ಡ್. ಝಾಹಿರಾ 10th ಸ್ಟ್ಯಾಂಡರ್ಡ್. ಫಾತಿಮತ್ ಇಸ್ಪಿಯಾ 10th ಸ್ಟ್ಯಾಂಡರ್ಡ್. ಖತೀಜತ್ ಅಸೀಬಾ 9th ಸ್ಟ್ಯಾಂಡರ್ಡ್. ಖತೀಜಾ ಶಫಾ 9th ಸ್ಟ್ಯಾಂಡರ್ಡ್. ಖತೀಜಾ ಶಫಾ 9th ಸ್ಟ್ಯಾಂಡರ್ಡ್. ಧನ್ಯವಾದಗಳು ಸರ್. ಮುಂದೆ ಉತ್ತಮ ಮಾನವೀಯ ಮೌಲ್ಯ ಹೊಂದಿರುವ ಹಾಗೂ ಪರೋಪಕಾರ ಹಾಗೂ ಶಿಸ್ತಿಗೆ ಹೆಸರುವಾಸಿಯಾಗಿರುವ ನಮ್ಮ ಶಾಲಾ ವಿದ್ಯಾರ್ಥಿಗಳು ಈ ಬಹುಮಾನಗಳನ್ನು ಶ್ರೀಯುತ ಹರೀಶ್ ಸರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮರಿಯಮ್ಮ ಅಸ್ನಾ 10th ಸ್ಟ್ಯಾಂಡರ್ಡ್. ಫಾತಿಮಾ ಅಶೀನಾ 10th ಸ್ಟ್ಯಾಂಡರ್ಡ್. ಮುಂದೆ ಡಿಸಿಪ್ಲಿನ್ ಕಂಟ್ರೋಲರ್ಸ್ 8th ಬಾಯ್ಸ್ ಮೊಹಮ್ಮದ್ ಮೊಯಿದೀನ್ ಸುಹೇಲ್, 8th ಗರ್ಲ್ಸ್ ಜುಲೈಕಾ ಫರಾ, 9th ಬಾಯ್ಸ್ ಮೊಹಮ್ಮದ್ ಸುಹೇಬ್, 9th ಗರ್ಲ್ಸ್ ಆಸಿಯಾ ಫಾತಿಮಾ ಶಿಫಾ, 10th
10th boys Mohammad Nihal. 10th girls Fatima Sahla. ಫಾತಿಮಾ ಸಹಲಾ. ಧನ್ಯವಾದಗಳು ಸರ್. ಮುಂದೆ 3C ಪ್ರೈಸಸ್ ಅನ್ನು ವಿತರಿಸಲಾಗುವುದು. ಈ ಬಹುಮಾನಗಳನ್ನು ನಮ್ಮ ಶಾಲಾ ಕೋಶಾಧಿಕಾರಿಯಾದಂತಹ ಹಾಜಿ ಮಜಲ್ ಅಬ್ಬಾಸ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಮರಿಯಮ್ಮ ರಿಫಾನಾ, PM ಫಾತಿಮತ್ತುಲ್ ಸಫ್ನಾಸ್, ಉನೈಸ್, ನಸೀಬಾ, ನಸೀಬಾ 10th ಸ್ಟ್ಯಾಂಡರ್ಡ್, ಮೊಹಮ್ಮದ್ ಸಹದ್, ಅಬ್ದುಲ್ ರಹಿಮಾನ್ ಹಾದಿಲ್, ಇಬ್ರಾಹಿಂ ಖಲೀಲ್ ಹಾಮಿಲ್, ಮೊಹಮ್ಮದ್ ಶುಹೈಬ್, ಮೊಹಮ್ಮದ್ ಸಿಹಾಮ್, ಮೊಹಮ್ಮದ್ ಅನಸ್ 9th ಸ್ಟ್ಯಾಂಡರ್ಡ್, ಸಮರಾ ಫಾತಿಮಾ, ಖತೀಜತ್ ನುಹಾ, ಆಯಿಷತುಲ್ ಝಕಿಯಾ, ಅಫ್ರೀನಾ, ಸಾರಮ್ಮ ತಸ್ಲೀಮಾ, ಆಸಿಯಮ್ಮ ಸುಹೈಲಾ, ಮರಿಯಮ್ಮತ್ ಅಫೀಫಾ, ಫಾತಿಮತ್ ಸಲ್ವಾನಾ, ಆಯಿಷಾ ಅಜ್ಮಿಯಾ, ಆಯಿಷಾ ಅಜ್ಮಿಯಾ, ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ ಶಾಲಾ ಪ್ರಧಾನ ಕಾರ್ಯದರ್ಶಿಯವರಾದ ಹಾಜಿ ಅರಬಿ ಕುಂಜಿ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಮೊಹಮ್ಮದ್ ಅನಸ್ 8th ಸ್ಟ್ಯಾಂಡರ್ಡ್, ಅಮನ್, ಅಬ್ದುಲ್ ಮುಜಾಮಿಲ್, ಮೊಹಮ್ಮದ್ ಜವಾದ್, ಮೊಹಮ್ಮದ್ ಫವಾಜ್, ಕೊಡಿಯಬತ್ ಮೊಹಮ್ಮದ್ ಫಾಯಿಜ್, ಅಬೂಬಕರ್ ಜಯಾನ್, ಸಾಹಿಲ್ ಹಸನ್,
ಮರಿಯಮ್ಮ ಅಫೀಫಾ, ಮೊಹಮ್ಮದ್ ಸಲ್ಮಾನ್ ಫಾರಿಶ್, ಮೊಹಮ್ಮದ್ ಮೊಯುದ್ದೀನ್ ಸುಹೇಲ್, ಮೊಹಮ್ಮದ್ ಫಾಯಿಸ್, ಖತೀಜತುಲ್ ನಿದಾ, ಫಾತಿಮತುಲ್ ನಸೀಬಾ ಯುಎಸ್, ಆಯಿಷಾ ಸ್ವಾಲಿಹಾ, ಫಾತಿಮತ್ ಜುಮ್ರಾ, ಅವ್ವಾ ಹನಿಯಾ, ಆಯಿಷಾ ಅಫ್ರಾ, ಮರಿಯಮ್ಮ ಶಬ್ನಮ್, ಸಾರಮ್ಮ ಫಾತಿಮತುಲ್ ರಜೀನಾ, ಹಲೀಮಾ ಹಿದಾ, ಖತೀಜತ್ ರಿಜಾ, ಖತೀಜತ್ ರಿಜಾ, ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ ಶಾಲಾ ಜೊತೆ ಕಾರ್ಯದರ್ಶಿಯವರಾದಂತಹ ಇಸ್ಮಾಯಿಲ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಗೋಲ್ಡನ್ ಲೇಯರ್ ಸ್ಟೂಡೆಂಟ್ಸ್ 10th ಸ್ಟ್ಯಾಂಡರ್ಡ್ ಮೊಹಮ್ಮದ್ ಗುಲ್ಫಾನ್, ಮೊಹಮ್ಮದ್ ಮುಬಾಶಿರ್, ಮೊಹಮ್ಮದ್ ನಿಹಾಲ್, ಮೊಹಮ್ಮದ್ ಶಮೀರ್, ಮೊಯ್ದೀನ್ ಇನ್ಸಾಫ್, ಮೊಯ್ದೀನ್ ಅಫಾಮ್, ಮೊಯ್ದೀನ್ ರಿಜ್ವಾನ್, ಸಲ್ಮಾನ್ ಫಾರಿಶ್, ಶಿವಕುಮಾರ್, ಯುಕೆ ಮೊಹಮ್ಮದ್ ಸವಾತ್, ಉನೈಸ್, ಎಕೆ ಅಬ್ದುಲ್ ಮುಫೀಸ್, ಮೊಹಮ್ಮದ್ ಸುಹೇಲ್, ಅಬ್ದುಲ್ ಜಕಾರಿಯಾ, ಮೊಹಮ್ಮದ್ ಸಹದ್, ಮೊಹಮ್ಮದ್ ಸಹದ್ 9th ಸ್ಟ್ಯಾಂಡರ್ಡ್ ಅಬ್ದುಲ್ ರಹಿಮಾನ್ ಆದಿಲ್, ಮೊಹಮ್ಮದ್ ಅನಸ್, ಮೊಹಮ್ಮದ್ ಅಶ್ರಫ್ ಸಾಬಿತ್,
ಮೊಹಮ್ಮದ್ ಸಿಹಾಮ್, ಮೊಹಮ್ಮದ್ ಶುಹೈಬ್, ಮೊಹಮ್ಮದ್ ಅಫ್ನಾನ್, ಅಬ್ಬಾಸ್ ಮೊಹಮ್ಮದ್ ಶಾನ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ ಶಾಲಾ ಮ್ಯಾನೇಜರ್ ಆದಂತಹ ರಾಜ್ ಕಿಶೋರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. 8th ಸ್ಟ್ಯಾಂಡರ್ಡ್ ಅಬ್ದುಲ್ ಮುಜಾಮಿಲ್, ಅಬ್ದುಲ್ ಸಮದ್ ಆಶಿಮ್, ಅಬ್ದುಲ್ ಸಮದ್ ಆಶಿಮ್, ಮೊಹಮ್ಮದ್ ಅಮೀನ್, ಮೊಹಮ್ಮದ್ ಅನಸ್, ಮೊಹಮ್ಮದ್ ಫಾಯಿಜ್, ಮೊಹಮ್ಮದ್ ಮೊಹಿದ್ದೀನ್ ಸುಹೇಲ್, ಮೊಹಮ್ಮದ್ ಫವಾಜ್, ಶಯಾನ್, ಮೊಹಮ್ಮದ್ ರಿಷಾದ್ ಅಲಿ, ಸಾಯಿಲ್ ಹಸನ್, ತ್ವಾಹಿರ್, ಮೊಹಮ್ಮದ್ ತ್ವಾಹಿರ್, ಮೊಹಮ್ಮದ್ ಮಲಿಕ್, ಮೊಹಮ್ಮದ್ ಹಸನ್ ರಾಫಿ, ಮೊಹಮ್ಮದ್ ಹುಸೇನ್ ರಾಜಿ, ಮೊಹಮ್ಮದ್ ಸಲ್ಮಾನ್ ಫಾರಿಶ್, ಅಮನ್. ಅಮನ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದಂತಹ ಐರಿನ್ ಟೀಚರ್ ಅವರು ವಿತರಿಸಬೇಕಾಗಿ ವಿನಂತಿ. ಸಿಲ್ವರ್ ಲೇಯರ್ ಸ್ಟೂಡೆಂಟ್ಸ್ 8th ಸ್ಟ್ಯಾಂಡರ್ಡ್ ಮೊಹಮ್ಮದ್ ಶಮಸ್, ಮೊಹಮ್ಮದ್ ಜವಾದ್, ಮೊಹಮ್ಮದ್ ಹುಸೇನ್ ಮಿಕ್ದಾರ್, ಮೊಹಮ್ಮದ್ ಅಬುಬಕರ್ ಜಯಾನ್, ಅಬ್ದುಲ್ ಆಫಿಲ್, ಮೊಹಮ್ಮದ್ ಉನೈಸ್. Ninth ಸ್ಟ್ಯಾಂಡರ್ಡ್ KF ಫಕ್ರುದ್ದೀನ್ ಫಾಜಿಲ್, ಮೊಹಮ್ಮದ್ ಸಫ್ವಾನ್, ಮಹದೇಶ್ವರ ಬಾವಿ, ಮೊಹಮ್ಮದ್ ಸೈಯದ್ ಮಿತ್ರಾಸ್, ಇಬ್ರಾಹಿಂ ಖಲೀಲ್ ಹಾಮಿಲ್.
ಧನ್ಯವಾದಗಳು ಟೀಚರ್. ಮುಂದೆ ಕನ್ಸೋಲೇಷನ್ ಪ್ರೈಸಸ್, ಇದನ್ನು ನಮ್ಮ ಶಾಲಾ ಹಿಂದಿ ಶಿಕ್ಷಕಿಯಾದಂತಹ ಸಾಧನಾ ಟೀಚರ್ ಅವರು ವಿತರಿಸಬೇಕಾಗಿ ವಿನಂತಿ. ಬಾಯ್ಸ್ ಸೆಕ್ಷನ್ ಇಸ್ಮಾಯಿಲ್ ರಾಹಿದ್, ಜುನೇದ್, ಕೆ ಅಬ್ದುಲ್ ಅದ್ನಾನ್, ಮೊಹಮ್ಮದ್ ಅಜೀಮ್, ಮೊಹಮ್ಮದ್ ಈಜಾನ್ ಹುಸೇನ್, ಮೊಹಮ್ಮದ್ ಜುನೈಸ್, ಅಬ್ದುಲ್ಲಾ ಅನಸ್, ಮೊಹಮ್ಮದ್ ಫಜಲ್ ಐಮಾನ್, ಮೊಹಮ್ಮದ್ ಸಹಲ್, ರೆಹಾನ್ ಶರೀಫ್, ಅಹಮದ್ ಫೌಜಾನ್, गर्ल्स सेक्शन आयशा माइजा, फातिमतुल सफनास, ಧನ್ಯವಾದಗಳು ಟೀಚರ್. ಮುಂದಿನ ಬಹುಮಾನಗಳನ್ನು ಎಎಸ್ಐ ಆದಂತಹ ಮನ್ಸೂರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಗೋಲ್ಡನ್ ಲೇಯರ್ ಸ್ಟೂಡೆಂಟ್ಸ್ ಗರ್ಲ್ಸ್ ಸೆಕ್ಷನ್ 10th ಸ್ಟ್ಯಾಂಡರ್ಡ್ ಆಮ್ನಾ, ಅನ್ಸಿಫಾ ರಿಫಾ, ಆಯಿಷಾ ರಿಫಾ, ಆಯಿಷಾ ರಿಫಾ, ಆಯಿಷಾ ಸಲ್ವಾನಾ, बीबी नशवा, फातिमा आशिफा, फातिमा शजा, फातिमा सना, फातिमा जमीरा, खतीजत इशाना, खतीजा अल्फा, मरियम अलीफा, मरियम साबिया, नफीसा अज़ा, सुहाना, सुहेला, अफीजा, फातिमत रिजा, फातिमत शिफाना, ज़ैनबा सुहैना, ज़नैना, सुहैना, ज़नैना,
ಕೋಶಾಧಿಕಾರಿಯಾದಂತಹ ಅಬ್ಬಾಸ್ ಮಜಲ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. 9th ಸ್ಟ್ಯಾಂಡರ್ಡ್ ಅಫ್ರೀನಾ, ಅವ್ವ ಐಫಾ, ಆಸ್ಯಮ್ಮ ಸುಹೇಲಾ, ಆಯಿಷಾ ಅಜ್ಮಿಯಾ, ಆಯಿಷತ್ ಶಿಫಾ, ಆಯಿಷತ್ ಪಂಶೀನಾ, ಆಯಿಷತ್ ಸುಹಾನಾ, ಆಯಿಷತುಲ್ ಜಕಿಯಾ, ಫಾತಿಮಾ ಬಶಾರಾ, ಫಾತಿಮಾ ಫರ್ಹಾನಾ, ಧನ್ಯವಾದಗಳು ಸರ್. ಮುಂದಿನ ಬಹುಮಾನಗಳನ್ನು ನಮ್ಮ CRP ಆದಂತಹ ಹರೀಶ್ ಕುಮಾರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಫಾತಿಮಾ ಶೈದಾ, ಫಾತಿಮತುಲ್ ಅಶೀಬಾ, ಖತೀಜಾ ಶಫಾ, ಖತೀಜತ್ ಮುಜೈನಾ, ಖತೀಜತ್ ತಮೀಜಾ, ಖತೀಜತ್ ನುಹಾ, ಮರಿಯಮ್ಮತ್ ಅಫೀಫಾ, ಮಿಶ್ರಿಯಾ, ನೆಬೀಸತ್ ಮಿಶ್ರಿಯಾ, ನಫೀಸಾ ಬಹರಾ, ರಿಜಾ ಮರಿಯಂ, ನಫೀಸತ್ ಫಾಹಿಮಾ, ಸಾದಿಯಾ ಬಾನು, ಸಾಜಿದಾ, ಸಮ್ರಾ ಫಾತಿಮಾ, ಸಾರಮ್ಮ ತಸ್ಲೀಮಾ, ಶೈಮಾ, ಜುಲೈಕಾ ತಫೀಮಾ, ಸಾರಮ್ಮ ತಫೀಮಾ, ಶೈಮಾ, ಸುಲೈಕಾ ತಫೀಮಾ. ಧನ್ಯವಾದಗಳು ಸರ್.
ಮುಂದಿನ ಬಹುಮಾನಗಳನ್ನು ನಮ್ಮ ಶಾಲಾ ಜೊತೆ ಕಾರ್ಯದರ್ಶಿಯಾದಂತಹ ಇಸ್ಮಾಯಿಲ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. 8th ಸ್ಟ್ಯಾಂಡರ್ಡ್ ಅಲಿಮತ್ ರಂಶೀನಾ, ಆಯಿಷಾ ಸುಸ್ನಾ, ಆಯಿಷಾ ಸ್ವಾಲಿಹಾ, ಆಯಿಷಾ ಜಿಯಾ, ಆಯಿಷಾ ತಫ್ರಾನಾ, ಆಯಿಷತುಲ್ ಬುಶ್ರಾ ಶರೂರಾ, ಬೈಜಾ ಫಾತಿಮಾ, ಫಾತಿಮಾ ನೇಹಾ, ಫಾತಿಮತ್ ನಿಶಾ, ಫಾತಿಮತ್ ಅಸ್ಲಾ, ಫಾತಿಮತ್ ಸಮ್ರಾ, ಫಾತಿಮತ್ ಶೈಮಾ, ಫಾತಿಮತ್ ಸಮ್ನಾ, ಫಾತಿಮತ್ ಶಮ್ನಾ, ಧನ್ಯವಾದಗಳು ಸರ್. ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದಂತಹ ಶ್ರೀಯುತ ಈಶ್ವರ್ ಸರ್ ಅವರು ಆಗಮಿಸಿರುತ್ತಾರೆ. ಹಾಗೂ ಅವರ ಜೊತೆಗೆ ನಮ್ಮ BRP ಆಗಿರುವಂತಹ ತಹಸೀನ್ ಮೇಡಮ್ ರವರು ಕೂಡ ಇಂದು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆಯ CB ಎಕ್ಸಿಕ್ಯೂಟಿವ್ ಆದಂತಹ ಮೊಹಮ್ಮದ್ ಅನೀಸ್ ಇವನು BO ಸರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲಾ ನೀರಾವರಿ ಸಚಿವೆಯಾದಂತಹ ಖತೀಜತ್ ಮುಜೈನಾ ತಾಸೀನಾ ಮೇಡಮ್ ರವರಿಗೆ ಹೂವನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಇದೀಗ ವೇದಿಕೆಯಲ್ಲಿ ಸನ್ಮಾನ ಸಮಾರಂಭವು ನಡೆಯಲಿರುವುದು. ನಮ್ಮ ಶಾಲಾ 10ನೇ ತರಗತಿಯ ವಿದ್ಯಾರ್ಥಿನಿಯಾದ ಫಾತಿಮತ್ ಮುನೀಷಾ 8, 9 ಹಾಗೂ 10ನೇ ತರಗತಿಯ FA1, FA2, SA1, FA3, FA4 ಹಾಗೂ SA2 ಎಲ್ಲ ಪರೀಕ್ಷೆಗಳ ಎಲ್ಲ ವಿಷಯಗಳಲ್ಲೂ ಸತತ 3 ವರ್ಷಗಳಿಂದ ಪ್ರಥಮ ಸ್ಥಾನವನ್ನು ಗಳಿಸಿ ಇತಿಹಾಸವನ್ನು ಸೃಷ್ಟಿಸಿರುವಂತಹ ನಮ್ಮ ಶಾಲೆಯ ಏಕೈಕ ವಿದ್ಯಾರ್ಥಿನಿಯಾಗಿರುತ್ತಾರೆ. ಫಾತಿಮತ್ ಮುನೀಷಾ ಇದೀಗ ವೇದಿಕೆಗೆ ಬಂದು ಶಾಲಾ ವತಿಯಿಂದ ನೀಡುವಂತಹ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಸನ್ಮಾನ ಸಮಾರಂಭವನ್ನು ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಈಶ್ವರ್ ಸರ್ ಅವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ನೆರವೇರಿಸಿಕೊಡಬೇಕಾಗಿ ನಾನು ಕಳಕಳಿಯಿಂದ ವಿನಂತಿಸ್ತಾ ಇದ್ದೇನೆ. ಫಾತಿಮತ್ ಮುನೀಷಾ ನಮ್ಮ ಶಾಲೆಯ ಪ್ರತಿಭಾನ್ವಿತ ವಿದ್ಯಾರ್ಥಿನಿಯಾಗಿದ್ದು ಕಲಿಕೆಯ ಜೊತೆ ಸಹಪಠ್ಯ ಚಟುವಟಿಕೆಗಳಲ್ಲೂ ಕೂಡ ಮುಂದಿದ್ದು ಎಲ್ಲ ಶಿಕ್ಷಕರ ಮೆಚ್ಚುಗೆಯನ್ನು ಗಳಿಸುವಲ್ಲಿ ಯಶಸ್ವಿಯಾಗಿರುತ್ತಾಳೆ. ಇದೀಗ ಈ ವೇದಿಕೆ ಮೇಲೆ ಸನ್ಮಾನವನ್ನು ಸ್ವೀಕರಿಸುವುದು ಮುನೀಷಾಳ ಪಾಲಿಗೆ ನಿಜವಾಗಿಯೂ ಅದೃಷ್ಟವಾಗಿದೆ. ಎಲ್ಲ ಅತಿಥಿ ಗಣ್ಯರು ಮುನೀಷಾಳನ್ನು ಸನ್ಮಾನಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಪಬ್ಲಿಕ್ ಪರೀಕ್ಷೆಯಲ್ಲಿ ಕೂಡ ಇದೇ ರೀತಿ ಸನ್ಮಾನವನ್ನು ಸ್ವೀಕರಿಸುವಂತಹ ಭಾಗ್ಯವು ನಮ್ಮ ಶಾಲೆಯ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಲಭಿಸಲಿ ಎಂದು ನಾನು ಶುಭ ಹಾರೈಸ್ತಾ ಇದ್ದೇನೆ. ಮುನಿಶಾಲನ್ನು ಸನ್ಮಾನಿಸಿದಂತಹ ಎಲ್ಲ ಅತಿಥಿ ಗಣ್ಯರಿಗೂ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಕಳೆದ ಸಾಲಿನ ಅಂದರೆ 2023-24ನೇ ಸಾಲಿನ SSLC ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಸಮಾರಂಭ 2023-24ನೇ ಸಾಲಿನ SSLC ಪಬ್ಲಿಕ್ ಪರೀಕ್ಷೆಯಲ್ಲಿ ನಮ್ಮ ಶಾಲೆ 100% ಫಲಿತಾಂಶವನ್ನು ಪಡೆಯುವಲ್ಲಿ ನಮ್ಮ ಶಾಲಾ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಯಶಸ್ವಿಯಾಗಿರುತ್ತಾರೆ. ಈ ಪಬ್ಲಿಕ್ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯಾರ್ಥಿನಿ ಮೈಮುನಾ ಸಾನಿಯಾ 543 ಅಂಕಗಳನ್ನು ಪಡೆದು 86.88 ಫಲಿತಾಂಶವನ್ನು ಪಡೆದು ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾಳೆ. ಮೈಮುನಾ ಸಾನಿಯಾ ವೇದಿಕೆಗೆ ಬಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಶ್ರೀಯುತ BO ಸರ್ ರವರು ಎಲ್ಲ ಅತಿಥಿ ಗಣ್ಯರೊಡಗೂಡಿ ನೆರವೇರಿಸಬೇಕಾಗಿ ವಿನಂತಿ. ದ್ವಿತೀಯ ಸ್ಥಾನ ಆಯಿಷತ್ ಅಫ್ರಾ. ತೃತೀಯ ಸ್ಥಾನ ಆಯಿಷತ್ ನಿಫಾ 502 ಅಂಕಗಳು. ಅಫೀಫಾ 531 ಅಂಕಗಳು. ಅಫೀಫಾ ಆಯಿಷತ್ ನಿಫಾ ಫಾತಿಮತ್ ರಾಬಿಯಾ ಫಾತಿಮತ್ ಹಾಫಿಲಾ ಮೊಹಮ್ಮದ್ ಮುನಾವರ್ ಮೊಹಮ್ಮದ್ ಇಮ್ರಾನ್ ಮೊಹಮ್ಮದ್ ಮುನಾವರಿನ ಸಹೋದರಿ ಮುಜೈನಾ ಈ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮೊಹಮ್ಮದ್ ಇಮ್ರಾನ್ ಸಹೋದರಿ ಇಶಾನಾ ಈ ಪ್ರತಿಭಾ ಪುರಸ್ಕಾರವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ರಮ್ಲತ್ ಬೇಗಂ
ಪಬ್ಲಿಕ್ ಪರೀಕ್ಷೆಯಲ್ಲಿ ಅವಿರತ ಶ್ರಮ ವಹಿಸಿ ಉತ್ತೀರ್ಣರಾಗಿರೋ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆ. ಈ ಸಮಾರಂಭವನ್ನು ನಮ್ಮ ಶಾಲಾ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಅರಬಿ ಕುನ್ನಿ ಸರ್ ಅವರು ನೆರವೇರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅಬುಬಕರ್ ಶಾಜಿಲ್, ಮೊಹಮ್ಮದ್ ಸಹಲ್, ಶೇಖ್ ಅಲ್ಫಾಜ್, ಫಜಲ್, ಅಬುಬಕರ್ ಶಾಜಿಲ್, ಶೇಖ್ ಅಲ್ಫಾಜ್, ಮೊಹಮ್ಮದ್ ಅಮೀನ್, ಫರ್ಜಾನಾ, ಫಾತಿಮತ್ ಸಾನಿಫಾ, ಆಸೀಮಾ, ಆಯಿಷತ್ ಅಫ್ನಾ, ಜುಲೈಕ ಸನಾ. ಫಾತಿಮತ್ ಜಮ್ಶೀನಾ, ಧನ್ಯವಾದಗಳು ಸರ್. ಮುಂದೆ ಬ್ಯಾನರ್ನಲ್ಲಿ ಹುಡುಗರ ಫೋಟೋ ಬಂದರೆ ಅವರಿಗೆ ಹೆಚ್ಚುವರಿ ಬಹುಮಾನವನ್ನು ಘೋಷಣೆ ಮಾಡಲಾಗಿತ್ತು. ಅದರಂತೆ 2 ಹುಡುಗರು ನಡೆದುಕೊಂಡಿದ್ದಾರೆ. ಮೊಹಮ್ಮದ್ ಮುನವರ್ SLC ಪರೀಕ್ಷೆಯಲ್ಲಿ ಅತ್ಯುತ್ತಮ ಅಂಕ ಗಳಿಸಿದಂತಹ ಹುಡುಗರು ಮೊಹಮ್ಮದ್ ಮುನವರ್. ಈ ಬಹುಮಾನಗಳನ್ನು ನಮ್ಮ ಶಾಲಾ ಜೊತೆ ಕಾರ್ಯದರ್ಶಿಯಾದಂತಹ ಇಸ್ಮಾಯಿಲ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಮೊಹಮ್ಮದ್ ಮುನವರ್, ಮೊಹಮ್ಮದ್ ಇಮ್ರಾನ್. ಮುಂದೆ ಕಳೆದ ವರ್ಷದ SSLC ಪರೀಕ್ಷೆಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಹುಮಾನಗಳು ಆಸೀಮಾ, ಫರ್ಜಾನಾ, ಧನ್ಯವಾದಗಳು. ಮುಂದೆ PM ಪೋಷಣ್ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನಾ ವಿಭಾಗದಲ್ಲಿ ಕಳೆದ ಹಲವಾರು ವರ್ಷಗಳಿಂದ ನಿಸ್ವಾರ್ಥ ಹಾಗೂ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸುತ್ತಿರುವ ಹಾಗೂ ವಿದ್ಯಾರ್ಥಿಗಳಿಗೆ ಶುಚಿರುಚಿಯಾದ ಮಧ್ಯಾಹ್ನದ ಭೋಜನವನ್ನು ನೀಡುತ್ತಿರುವ ನಮ್ಮ ಸಂಸ್ಥೆಯ ವಿದ್ಯಾಸಂಸ್ಥೆಯ ಅಡುಗೆ ಸಿಬ್ಬಂದಿಯವರಿಗೂ ಕೂಡ ಈ ವೇದಿಕೆಯಲ್ಲಿ ಗೌರವಿಸಲಾಗುವುದು. ಅವರಿಗೆ ವೇದಿಕೆಯಲ್ಲಿರುವಂತಹ ಅತಿಥಿ ಗಣ್ಯರು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಶರ್ಮಿಲಕ್ಕ ಹಾಗೂ ಸಹಾಯಕ ಅಡುಗೆಗಾರರಾಗಿ ಸುನೀತಕ್ಕ ಹಾಗೂ ಗೀತಕ್ಕ ಈ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಮುಂದೆ ಗೋಲ್ಡನ್ ಲೇಯರ್ಸ್ ಗರ್ಲ್ಸ್ಗಳಿಗೆ ಬಹುಮಾನಗಳನ್ನು ಮುಂದುವರಿಸಲಾಗುವುದು. ಎ ಸ್ಟ್ಯಾಂಡರ್ಡ್ ಕೆ ಅಫೀಫಾ. ಈ ಬಹುಮಾನಗಳನ್ನು ನಮ್ಮ ಶಾಲಾ ಮ್ಯಾನೇಜರ್ ಆದಂತಹ ರಾಜ್ ಕಿಶೋರ್ ಸರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಕೆ ಅಫೀಫಾ, ಖತೀಜತುಲ್ ಫಿದಾ, ಮರಿಯಂ ಅಫೀಫಾ, ಮರಿಯಂ ಶಬ್ನಂ, ನಫೀಸತುಲ್ ಮರ್ಜಿಯಾ,
ಸಾರಮ್ಮ ಫಾತಿಮತುಲ್ ರಜೀನಾ, ಶಿಜಾ ಅಮೀನಾ, ಶಿಫಾ ಮರಿಯಮ್ಮ, ಜುಲೈಖಾ ಸನಾ, ಖದೀಜತುಲ್ ನಿದಾ, ಜುಲೈಖಾ ಸುಹೈಲಾ, ಖದೀಜತ್ ರಿಜಾ, ಹಲೀಮಾ ಹಿದಾ, ಸಿಲ್ವರ್ ಲೇಯರ್ ಸ್ಟೂಡೆಂಟ್ಸ್ 10th ಸ್ಟ್ಯಾಂಡರ್ಡ್ ಹಾಜ್ರಾ ಮೌಶಿಕಾ, ಫಾತಿಮತ್ ಸನೂಫಾ, ನೈನ್ತ್ ಸ್ಟ್ಯಾಂಡರ್ಡ್ ಫಾತಿಮತ್ ರಿಜಾ, ಆಸಿಯಾ ಫಾತಿಮಾ ಶಿಫಾ, ಏಯ್ತ್ ಸ್ಟ್ಯಾಂಡರ್ಡ್ ಜುಲೈಖಾ ಫರಾ, ಆಯಿಷಾ ಅಫ್ರಾ, ಅವ್ವಾ ಹನಿಯಾ, ಸುಹಾನಾ. ಧನ್ಯವಾದಗಳು ಸರ್. ಮುಂದೆ 2024-25ನೇ ಸಾಲಿನಲ್ಲಿ ನಮ್ಮ ಶಾಲೆಯ ಕೆಲವು ವಿದ್ಯಾರ್ಥಿಗಳು ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ಸ್ ಅನ್ನು ಪಡೆದುಕೊಂಡಿದ್ದಾರೆ. ಈ ಬಹುಮಾನಗಳನ್ನು ನಮ್ಮ ಮಂಗಳೂರು ದಕ್ಷಿಣ ವಲಯದ BRP ಆದಂತಹ ತಹಸೀನಾ ಮೇಡಮ್ ರವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. 8th ಸ್ಟ್ಯಾಂಡರ್ಡ್ ಬಾಯ್ಸ್ ಮೊಹಮ್ಮದ್ ಮುನೀಸ್, ಮೊಹಮ್ಮದ್ ಹಫೀಜ್, ಮೊಹಮ್ಮದ್ ರಿಷಾದ್ ಅಲಿ, 8th ಸ್ಟ್ಯಾಂಡರ್ಡ್ ಗರ್ಲ್ಸ್ ಆಯಿಷಾ ಅಜೀಮಾ, ಮರಿಯಮತ್ ಸಬೀದಾ, ಫಾತಿಮಾ ಜುಮ್ರಾ, ಫಾತಿಮತ್ ನಸೀಬಾ. Ninth standard boys ಮೊಹಮ್ಮದ್ ಅನೀಸ್, ಮೊಹಮ್ಮದ್ ಫಾಜಿಲ್, Standard girls Najima, Khatijat Asiba. Tenth standard boys Mohammad Unais, Ibrahim Ifaz,
10th standard girls, Salmat Naima, Fatimat Suhana, Fatimat Nafia, Fatimat Ispia, Fatimat Sahala, Fatimat Munisha, Mariamma Asna, Zahira, Nasiba, Mariamma Rifana, Fatimat Ashina. ಧನ್ಯವಾದಗಳು ಮೇಡಮ್. ಮುಂದೆ ನಮ್ಮ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಲ್ಲಿ ಇಂಗ್ಲಿಷ್ ಭಾಷಾ ಜ್ಞಾನವನ್ನು ಹೆಚ್ಚಿಸುವ ಸಲುವಾಗಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸನ್ನು ನಾವು ಹಮ್ಮಿಕೊಂಡಿದ್ದು, ಇದರ ಪರೀಕ್ಷೆಯಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಣೆಯನ್ನು ಮಾಡಲಾಗುವಂಥದ್ದು. ಇದನ್ನು ನಮ್ಮ ಉಳ್ಳಾಲ ಠಾಣೆಯ ASI ಆದಂತಹ ಮನ್ಸೂರ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. 8th ಸ್ಟ್ಯಾಂಡರ್ಡ್ ಫಸ್ಟ್ ಆಯಿಷಾ ಅಜೀನಾ. ಆಯಿಷತ್ ಅಫ್ರಾನಾ. ಸೆಕೆಂಡ್ ಮರಿಯಮ್ಮತ್ ಸಬೀದಾ. 9th ಸ್ಟ್ಯಾಂಡರ್ಡ್ ಫಸ್ಟ್ ಜುಲೈಕಾ ತಫೀಮಾ. ಸೆಕೆಂಡ್ ಖದೀಜತ್ ಅಸೀಬಾ. ಧನ್ಯವಾದಗಳು ಸರ್. ಮುಂದೆ ಮಿಡ್ ಟರ್ಮ್ ಪರೀಕ್ಷೆಯಲ್ಲಿ ಟಾಪರ್ಸ್ಗೆ ಬಹುಮಾನಗಳನ್ನು ನೀಡಲಾಗುವುದು. ಈ ಬಹುಮಾನಗಳನ್ನು ನಮ್ಮ ಶಾಲಾ ಹಿರಿಯ ಶಿಕ್ಷಕಿಯಾದಂಥ ಐರಿನ್ ಟೀಚರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. 8th ಸ್ಟ್ಯಾಂಡರ್ಡ್ ಫಸ್ಟ್ ಆಯಿಷಾ ಅಜೀಮಾ. ಫಸ್ಟ್ ಆಯಿಷತ್ ಅಫ್ರಾನಾ. Second, Mariamat Sabida. Third, Fatimat Samra. Fourth, Fatimat Asla. 9th standard. First, Fatimat Shahira. Second, Fatimat Ashiba. Third, Khadijat Asiba. Fourth, Shaima. Fatimat Munisha. Second Zahira. Third Salmat Naima. Fourth Afiza.
Munisha, second Zahira, third Salmat Naima, fourth Afiza. ಧನ್ಯವಾದಗಳು. ಮುಂದಿನ ಬಹುಮಾನಗಳನ್ನು ನಮ್ಮ ಶಾಲಾ ಹಿಂದಿ ಶಿಕ್ಷಕಿಯಾದಂತಹ ಸಾಧನಾ ಟೀಚರ್ ಅವರು ನೀಡಬೇಕಾಗಿ ವಿನಂತಿ. FA3 ಟಾಪರ್ಸ್ 8th ಸ್ಟ್ಯಾಂಡರ್ಡ್ ಫಸ್ಟ್ ಆಯಿಷತ್ ಅಫ್ರಾನಾ, ಸೆಕೆಂಡ್ ಮರಿಯಮ್ಮತ್ ಸಬೀದಾ, ಥರ್ಡ್ ಆಯಿಷಾ ಅಜೀಮ, ಫೋರ್ತ್ ಫಾತಿಮತ್ ಸಮ್ರಾ, ninth standard first Najima, second Fatima Shahira, third Khadijat Hasiba, fourth Nafisat Fahima. Tenth standard first Fatimat Munisha, second Mariam Rifana, third Zahira, Salmat Naima, fourth Fatima Sahila. ಧನ್ಯವಾದಗಳು. ಮುಂದೆ FA4 ಟಾಪರ್ಸ್ಗಳಿಗೆ ಬಹುಮಾನಗಳನ್ನು ನೀಡಲಾಗುವುದು. ಈ ಬಹುಮಾನಗಳನ್ನು ವನಿತಾ ಟೀಚರ್ ಅವರು ನೀಡಬೇಕಾಗಿ ವಿನಂತಿ. ಫಸ್ಟ್ ಆಯಿಷಾ ಅಜೀಮಾ, ಸೆಕೆಂಡ್ ಮರಿಯಮ್ಮತ್ ಸಬೀದಾ, ಥರ್ಡ್ ಆಯಿಷತ್ ಅಫ್ರಾನಾ, first Aisha Azima 8th standard, second Mariamat Sabida, third Aishat Afrana, Fatimat Samra, fourth Fatimat Shaima. Najima, second Khadijat Asiba Sahadia Banu, third Aishat Famshina Shaima, fourth Fatimatul Ashiba Nafisat Fahima. Ninth standard second Sahadia Banu, third Aishat Famshina Shaima, fourth Fatimatul Ashiba Nafisat Fahima. Tenth standard first Salmat Naima, Fatimat Munisha, second Mariamat Rifana Fatimat Suhana, third Fatimat Suhana, Fatimat Munisha first, second Mariamma Rifana,
Fatimat Suhana. Fourth, Fatimat Ispia. ಮುಂದೆ FA4 ಪರೀಕ್ಷೆಯ 6 ವಿಷಯಗಳಲ್ಲಿ 20 ಅಂಕಗಳನ್ನು ಪಡೆದವರು ಈ ಬಹುಮಾನಗಳನ್ನು ವನಿತಾ ಟೀಚರ್ ಅವರು ವಿತರಿಸಬೇಕಾಗಿ ವಿನಂತಿ. ಫಸ್ಟ್, ಫಾತಿಮತ್ ಮುನಿಷಾ ಅಂಡ್ ಸಲ್ಮತ್ ನಯೀಮಾ, 10th ಸ್ಟ್ಯಾಂಡರ್ಡ್. ಧನ್ಯವಾದಗಳು. ಮುಂದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಔಷಧೀಯ ಗಿಡಮೂಲಿಕೆಗಳ ಉಪಯೋಗಗಳನ್ನು ತಿಳಿಯಲು ನಾವು ಶಾಲೆಯಲ್ಲಿ ಅಮೃತ ಔಷಧಿ ವನವನ್ನು ಕೂಡ ಬೆಳೆಸಿರುತ್ತೇವೆ. ಇದರ ಇನ್ಚಾರ್ಜ್ ವಹಿಸಿದಂಥ ವಿದ್ಯಾರ್ಥಿಗಳಿಗೆ ಬಹುಮಾನ. ಈ ಬಹುಮಾನಗಳನ್ನು ತಹಸೀನಾ ಮೇಡಮ್ ರವರು ವಿತರಿಸಬೇಕಾಗಿ ವಿನಂತಿ. ಖದೀಜತ್ ತಮೀಜಾ 9th ಸ್ಟ್ಯಾಂಡರ್ಡ್, ಫಾತಿಮತ್ ಅಶೀಬಾ 9th ಸ್ಟ್ಯಾಂಡರ್ಡ್. ಅಶೀಬಾ. ಮುಂದೆ ಶಾಲಾ ಮುಂಭಾಗದಲ್ಲಿ ಸುಂದರವಾದ ಹೂದೋಟ ಮಂದಾರವನ್ನು ನಮ್ಮ ಶಾಲಾ ವಿದ್ಯಾರ್ಥಿನಿಯರು ಅಚ್ಚುಕಟ್ಟಾಗಿ ನಿರ್ವಹಿಸಿರುತ್ತಾರೆ. ಈ ವಿದ್ಯಾರ್ಥಿನಿಯರಿಗೆ ಈಗ ಬಹುಮಾನಗಳನ್ನು ವಿತರಿಸಲಾಗುವುದು. ಇದನ್ನು ನಮ್ಮ ಶಾಲಾ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಹಾಜಿ ಅರಬಿ ಕುಂಜಿ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. ಶೈಮಾ, ಫಾತಿಮತ್ ಫಂಶೀನಾ, ಆಯಿಷಾ ಸುಜ್ನಾ, ಫಾತಿಮತ್ ನಿಶಾ, ಆಯಿಷಾ ಸುಜ್ನಾ, ಫಾತಿಮತ್ ನಿಶಾ, ಫಾತಿಮತ್ ಅಸ್ಲಾ, ಆಯಿಷಾ ಜಿಯಾ, ಸಾದಿಯಾ ಬಾನು, ಫಾತಿಮತ್ ಶಮ್ನಾ, ಫಾತಿಮಾ ಸಂಬ್ರಾ, ರಿಜಾ ಮರಿಯಂ, ಬೈಜಾ ಫಾತಿಮಾ. ಬೈಜಾ ಫಾತಿಮಾ, ರಿಜಾ ಮರಿಯಂ, ಬೈಜಾ ಫಾತಿಮಾ. ಧನ್ಯವಾದಗಳು. ಮುಂದೆ ಬೆಸ್ಟ್ ಕ್ಲಾಸ್ ಲೀಡರ್ಸ್ಗೆ ಬಹುಮಾನಗಳನ್ನು ವಿತರಿಸಲಾಗುವುದು. ಈ ಬಹುಮಾನಗಳನ್ನು ಇಸ್ಮಾಯಿಲ್ ಸರ್ ಅವರು ವಿತರಿಸಬೇಕಾಗಿ ವಿನಂತಿ. 8th ಸ್ಟ್ಯಾಂಡರ್ಡ್ ಫಸ್ಟ್ ಬಾಯ್ಸ್ ಮೊಹಮ್ಮದ್ ಮುನೀಸ್, ಸೆಕೆಂಡ್ ಮೊಹಮ್ಮದ್ ಹಫೀಸ್, second Muhammad Hafiz. 8th girls, first Aisha Azima, second Mariamat Sabida. 9th standard boys, first Muhammad Fazil, second Muhammad Afnan. 9th standard girls, Fatima Bashara. 10th standard boys, first Muhammad Unais,
first Mohammad Une, second Salman Farish, 10th standard. 10th standard girls, first Fatima Suhana, second Fatima Nafia. 10th standard boys, first Mohammad Unais, second Salman Farish. Bashara, 9th standard. 10th standard boys, first Mohammad Unais, second Salman Farish. 10th standard girls, first Fatimat Suhana, second Fatimat Nafia. ಧನ್ಯವಾದಗಳು ಸರ್. ಮುಂದೆ ನಮ್ಮ ಶಾಲೆಯ ಬೆಸ್ಟ್ ಮಿನಿಸ್ಟರ್ಸ್ಗಳಿಗೆ ಬಹುಮಾನಗಳನ್ನು ವಿತರಿಸಲಾಗುವುದು. ಇದನ್ನು ನಮ್ಮ ದಕ್ಷಿಣ ವಲಯದ ಬಿಒ ಆದಂತಹ ಈಶ್ವರ್ ಸರ್ ಅವರು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಇಬ್ರಾಹಿಂ ಇಫಾಜ್ ಉತ್ತಮ ಶಾಲಾ ನಾಯಕ, ಖದೀಜ ಶಫಾ ಉತ್ತಮ ಶಾಲಾ ಉಸ್ತುವಾರಿ ಸಚಿವೆ, ಫಾತಿಮತ್ ಸಲ್ವಾನ ಉತ್ತಮ ಸ್ವಚ್ಛತಾ ಸಚಿವೆ, ಖದೀಜತ್ ಮುಜೈನಾ ಉತ್ತಮ ನೀರಾವರಿ ಸಚಿವೆ, ಮರಿಯಮ್ಮ ಆಸ್ನಾ ಕಾಪಿ ಕಾರ್ನರ್ ಇನ್ಚಾರ್ಜ್, ನಸೀಬಾ ನಮಾಜ್ ಕೊಠಡಿ ಉಸ್ತುವಾರಿ, ಮೊಹಮ್ಮದ್ ಅನೀಸ್ ಕಾಲಿಂಗ್ ಬೆಲ್ ಎಕ್ಸಿಕ್ಯೂಟಿವ್, ಮೊಹಮ್ಮದ್ ಸಫ್ವಾನ್ ವಾಟರ್ ಬೆಲ್ ಆಪರೇಟರ್, ಮೊಹಮ್ಮದ್ ಸಿಹಾಮ್ ಶಾಲಾ ಸಮಯ ಪಾಲಕರು. ಬಹುಮಾನಗಳನ್ನು ಪಡೆದಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ವಿತರಿಸಿದಂತಹ ಎಲ್ಲ ಗಣ್ಯ ಅತಿಥಿಗಳಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕ್ರಮದ ಕುತೂಹಲಕಾರಿ ಅಂಶವಾದ ಲಕ್ಕಿ ಸ್ಟೂಡೆಂಟ್ ಅನ್ನು ಆಯ್ಕೆ ಮಾಡುವಂತಹ ಸಮಯ. ಮೊದಲಿಗೆ 10th ಬಾಯ್ಸ್ ಲಕ್ಕಿ ಸ್ಟೂಡೆಂಟ್ ಅನ್ನು ನಮ್ಮ ಶಾಲಾ ಆಡಳಿತ ಮಂಡಳಿಯ ಕೋಶಾಧಿಕಾರಿಯವರಾದಂತಹ ಅಬ್ಬಾಸ್ ಮಜಲ್ ಸರ್ ಅವರು ಆಯ್ಕೆ ಮಾಡಿ ಬಹುಮಾನವನ್ನು ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. 10th ಸ್ಟ್ಯಾಂಡರ್ಡ್ ಬಾಯ್ಸ್. ತಮ್ಮ ಪೋಷಕರ ಜೊತೆಗೆ ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಬ್ದುಲ್ ಜಕಾರಿಯನ ಜೊತೆಗೆ ಅವರ ಪೋಷಕರು ಕೂಡ ವೇದಿಕೆಗೆ ಬಂದು ಈ ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಬ್ದುಲ್ ಜಕಾರಿಯನ ಜೊತೆಗೆ ಅವನ ಪೋಷಕರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಈ ಬಹುಮಾನ ಅಬ್ಬಾಸ್ ಸರ್ ಅವರು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಮಂಡಳಿಯ ಪ್ರಧಾನ ಕಾರ್ಯದರ್ಶಿಯವರಾದ ಹಾಜಿ ಅರಬಿ ಕುಂಜಿ ಸರ್ ಅವರು ಆಯ್ಕೆ ಮಾಡಿ ಬಹುಮಾನವನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಖತೀಜಾ ಅಲ್ಫರ ಜೊತೆಗೆ ಅವಳ ಹೆತ್ತವರು ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಅಭಿನಂದನೆಗಳು. ಮುಂದೆ 9th ಸ್ಟ್ಯಾಂಡರ್ಡ್ ಬಾಯ್ಸ್ ಲಕ್ಕಿ ಸ್ಟೂಡೆಂಟ್ ನಮ್ಮ ವಿದ್ಯಾಸಂಸ್ಥೆಯ ಜೊತೆ ಕಾರ್ಯದರ್ಶಿಯವರಾದಂತಹ ಇಸ್ಮಾಯಿಲ್ ಸರ್ ಅವರು ಆಯ್ಕೆ ಮಾಡಿ ಬಹುಮಾನ ವಿತರಿಸಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ವೇದಿಕೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಮಾದೇಶ್ವರ ಬಾವಿ ಅವರ ಅಮ್ಮ ಹೊರಗಿರ್ಬೋದು ಮೋಸ್ಟ್ಲಿ, ಇಲ್ವಾ? ಇದರ ಇಲ್ಲ, ಮುಂದೆ ನೆಕ್ಸ್ಟ್ ಸ್ಟೂಡೆಂಟ್ ಆಗಿರ್ತಾರೆ ಸರ್. ಇಲ್ಲಲ್ಲ, ಅವರ ಪೇರೆಂಟ್ ಇಲ್ಲಲ್ಲ. ಹಾಂ, ಮುಂದೆ ನೆಕ್ಸ್ಟ್ ಮುಂದಿನ ಆಯ್ಕೆ ನೆಕ್ಸ್ಟ್ ಮೊಹಮ್ಮದ್ ಅಶ್ರಫ್ ಸಾಬಿತ್ ಹೆತ್ತವರ ಜೊತೆ ವೇದಿಕೆಗೆ ಬಂದು ಬಹುಮಾನವನ್ನು ಪಡೆಯಬೇಕಾಗಿ ವಿನಂತಿ. ಸೊ ನಾವು ಮೊದಲೇ ಕಂಡೀಷನ್ ಹೇಳಿದ್ದೇವೆ, ಈ ಲಕ್ಕಿ ಪ್ರೈಸ್ಗೆ ಲಕ್ಕಿ ಸ್ಟೂಡೆಂಟ್ಗೆ ಲಕ್ಕಿ ಪೇರೆಂಟ್ ಒಟ್ಟಿಗೆ ಇರಬೇಕಾಗಿರ್ತವೆ. ಸೊ ಅಲ್ಲಿ ಮಾದೇಶ್ವರ ಬಾವಿ ಪೇರೆಂಟ್ ಬಂದು ಸ್ವಲ್ಪ ಬೇಗ ಹೋದ ಕಾರಣ ಅದು ಮುಂದೆ ನೆಕ್ಸ್ಟ್ ಆಯ್ಕೆಯಾಗಿರ್ತವೆ. ಸೊ ದಯವಿಟ್ಟು ಗಮನಿಸಿಕೊಳ್ಬೇಕು. ಈ ಕಂಡೀಷನ್ ಮೊದಲೇ ಹೇಳಿದ್ದೇವೆ ಸ್ಟೂಡೆಂಟ್ಗಳಿಗೆ. ಅಭಿನಂದನೆಗಳು. ಮುಂದೆ 9th ಸ್ಟ್ಯಾಂಡರ್ಡ್ ಗರ್ಲ್ಸ್ ಲಕ್ಕಿ ಸ್ಟೂಡೆಂಟ್ ಅನ್ನು ನಮ್ಮ ಮಂಗಳೂರು ದಕ್ಷಿಣ ವಲಯದ BRP ಆದಂತಹ ತಾಸೀನಾ ಮೇಡಮ್ ರವರು ಆಯ್ಕೆ ಮಾಡಿ ಬಹುಮಾನ ವಿತರಿಸಬೇಕಾಗಿ ವಿನಂತಿ. ಸಾಬಿಯಾ ಬಾನು 9th ಸ್ಟ್ಯಾಂಡರ್ಡ್. ಸಾದಿಯಾ ಬಾನು ತನ್ನ ಹೆತ್ತವರ ಜೊತೆಗೆ ಬಂದು ಬಹುಮಾನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅಭಿನಂದನೆಗಳು. ಇದೀಗ ನಮ್ಮ ಶಾಲಾ 8ನೇ ತರಗತಿಯ ಇಬ್ಬರು ಲಕ್ಕಿ ಸ್ಟೂಡೆಂಟ್ಸ್ ನಮ್ಮ ಶಾಲಾ ವತಿಯಿಂದ ನೀಡಲಾಗುವ ಉಚಿತ ಸೈಕಲ್ ಅನ್ನು ಪಡೆಯಲಿದ್ದಾರೆ. ಆ ಇಬ್ಬರು ಲಕ್ಕಿ ಸ್ಟೂಡೆಂಟ್ಸ್ ಯಾರಾಗಿರಬಹುದು ಎಂಬುದು ಎಲ್ಲರೂ ಕಾತರದಿಂದ ಕಾಯುತ್ತಾ ಇದ್ದಾರೆ. ಲಕ್ಕಿ ಸ್ಟೂಡೆಂಟ್ಸ್ಗಳನ್ನು ಬಾಯ್ ಸ್ಟೂಡೆಂಟ್ ಅನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಈಶ್ವರ್ ಸರ್ ಅವರು ಆಯ್ಕೆ ಮಾಡಿ ಸೈಕಲ್ ಅನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮೊಹಮ್ಮದ್ ಶಮ್ಮಸ್.
ಮೊಹಮ್ಮದ್ ಶಮಸ್ ತನ್ನ ಹೆತ್ತವರ ಜೊತೆಗೆ ವೇದಿಕೆಗೆ ಬಂದು ಈ ಸೈಕಲ್ ಅನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿ. Student ಸ್ಟ್ಯಾಂಡರ್ಡ್ ಲಕ್ಕಿ ಗರ್ಲ್ ಸ್ಟೂಡೆಂಟ್ ಅನ್ನು ಉಳ್ಳಾಲ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂತಹ ಶ್ರೀಯುತ ಮೊಹಮ್ಮದ್ ಮನ್ಸೂರ್ ಮುಲ್ಕಿ ಸರ್ ಅವರು ಆಯ್ಕೆ ಮಾಡಿ ಸೈಕಲ್ ಅನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ತುಂಬ ಹತ್ರ ಇದೆಯಲ್ಲ. ಯಾರಿಗಿರ್ಬೋದು? ಓದ್ತೇನೆ, ಓಕೆನಾ? ಸ್ವಲ್ಪ ಲೇಟ್ ಆಗಿ. ಈ ಸೈಕಲ್ ಸಿಗುವುದಕ್ಕಿಂತ ಮುಂಚಿತವಾಗಿ ನಿಧಾನಕ್ಕೆ ಓಡಿಸ್ಬೇಕು, ಆಯ್ತಾ? ಮತ್ತೆ ಒಳ್ಳೆ ಚಂದ ಇದೆ ಸೈಕಲ್, ಒಳ್ಳೆ ಓದಬೇಕು, ಹೈವೇಗೆ ಕೊಂಡೋಗಬಾರ್ದು, ಮತ್ತೆ ಸ್ಪೀಡಾಗಿ ಓಡಿಸಬಾರ್ದು, ಟರ್ನ್ ಮಾಡುವಾಗೆಲ್ಲ. ಓಕೆ, ಗೋಸ್ ಟು ಆಯಿಷಾ ಜಿಯಾ. ಆಯಿಷಾ ಜಿಯಾ ತನ್ನ ಹೆತ್ತವರ ಜೊತೆ ವೇದಿಕೆಗೆ ಬಂದು ಸರ್ ನೀಡುವಂತಹ ಸೈಕಲ್ ಅನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಸೈಕಲ್ ಅನ್ನು ಅದೃಷ್ಟದಲ್ಲಿ ಪಡೆದಂತಹ ಇಬ್ಬರು ವಿದ್ಯಾರ್ಥಿಗಳಿಗೂ ನಾನು ಶಾಲಾ ಪರವಾಗಿ ಹಾರ್ದಿಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಶಾಲಾ ಕ್ಷೇತ್ರ ನಮ್ಮ ಮಂಗಳೂರು ದಕ್ಷಿಣ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಶ್ರೀಯುತ ಈಶ್ವರ್ ಸರ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಮಕ್ಕಳೇ ವೆರಿ ಗುಡ್. ಎಲ್ಲರಿಗೂ ಹೃದಯ ತುಂಬಿದ ನನ್ನ ನಮಸ್ಕಾರಗಳು.
ನಮ್ಮ ಫಲಹ ಅನುದಾನಿತ ಕನ್ನಡ ಮಾಧ್ಯಮ ಪ್ರೌಢಶಾಲೆ ವಿದ್ಯಾನಗರ ತಲಪಾಡಿ ವಿದ್ಯಾಸಂಸ್ಥೆಯಲ್ಲಿ ಈ ದಿನ ಪೋಷಕರ ಸಭೆ, ಪ್ರತಿಭಾ ಪುರಸ್ಕಾರ ಹಾಗೂ ಮಾದಕ ವ್ಯಸನಗಳ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ಫಲಹ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ UB ಮೊಹಮ್ಮದ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ನೆಚ್ಚಿನ ಸಬ್ ಇನ್ಸ್ಪೆಕ್ಟರ್ ಅವ್ರ ಮುಖ ನೋಡಿದ್ರೆ ನಮಗೇನೋ ಒಂಥರ ಖುಷಿ ಆಗ್ತದೆ ಅಲ್ವಾ ಮಕ್ಕಳೇ? ನಮ್ಮ ಮೊಹಮ್ಮದ್ ಮನ್ಸೂರ್ ಸರ್ ಅವರನ್ನು ನೋಡಿದರೆ ಮುಖ ನೋಡಿದರೆ ಖುಷಿ ಆಗ್ತದೆ. ಅವರು ಒಂದು ಸೈಡಲ್ಲಿ ಅವರು ಯೂನಿಫಾರ್ಮನ್ನು ಚೇಂಜ್ ಮಾಡಿಬಿಟ್ರೆ ನಮ್ಮ ಇಲಾಖೆ, ನಮ್ಮ ಗುರುಗಳು, ನಮ್ಮ ಶಿಕ್ಷಕರ ರೀತಿಯಲ್ಲಿ ಕಾಣ್ತಾರೆ. ಅಷ್ಟು ಪ್ರೀತಿ ವಿಶ್ವಾಸದಲ್ಲಿ ಇರುವಂತಹ ನಮ್ಮ ಮೊಹಮ್ಮದ್ ಸರ್ ಅವರನ್ನು ನಾನು ನಮ್ಮ ಕೋಟೆಪುರ ಆನಂದಾಶ್ರಮ ಶಾಲೆಯಲ್ಲಿ ನಾನು ನೋಡಿದ್ದೆ. ಅವ್ರ ಜೊತೆಯಲ್ಲಿ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ. ಆಗಲೇ ನಮಗೆ ಅವರು ಲೈಕ್ ಆಗಿ ಹೋಗ್ಬಿಟ್ರು. ಸಬ್ ಇನ್ಸ್ಪೆಕ್ಟರ್ ಸರ್ ಹೆಂಗಿರ್ಬೇಕಂದ್ರೆ ಅವ್ರಂಗಿರಬೇಕು. ಮಕ್ಕಳ ಮೇಲೆ, ಶಾಲೆಯ ಮೇಲೆ, ಸಮಾಜದ ಮೇಲೆ ಪ್ರೀತಿ ಕಳಕಳಿಯನ್ನು ಉಳ್ಳಂತಹ ನೆಚ್ಚಿನ ನಮ್ಮ ಸಬ್ ಇನ್ಸ್ಪೆಕ್ಟರ್ ಸರ್ ಅವರಾದಂತಹ ಮೊಹಮ್ಮದ್ ಮನ್ಸರ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ಕ್ರಿಯಾಶೀಲ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿಗಳಾದಂಥ ನಮ್ಮ ತಾಸೀನ್ ಮೇಡಮ್ರವರು ಎಲ್ಲ ಶಿಕ್ಷಕರುಗಳಿಗೆ ತರಬೇತಿ ಇಲಾಖೆಯ ಕಾರ್ಯಕ್ರಮಗಳನ್ನು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೆಸ್ತಿರುವಂಥ ನಮ್ಮ ನೆಚ್ಚಿನ ಸಹೋದ್ಯೋಗಿ ಬಂಧುಗಳಾದಂಥ ತಾಸೀನ್ ಮೇಡಮ್ರವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರಬಿ ಕುಂಜಾ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಸಂಸ್ಥೆಯ ಕೋಶಾಧಿಕಾರಿಗಳಾದಂಥ ಹಾಜಿ ಅಬ್ಬಾಸ್ ಮಜಲ್ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಜೊತೆ ಕಾರ್ಯದರ್ಶಿಗಳಾದಂಥ ಇಸ್ಮಾಯಿಲ್ ತಲಪಾಡಿ ಸರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ರಾಜ್ ಕರ್ಕೆರೆ ಸರ್ ಅವರು ನಮ್ಮ ಸಂಸ್ಥೆಯ ಮ್ಯಾನೇಜರ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಜೊತೆಗೆ ನನ್ನ ನೆಚ್ಚಿನ ಕ್ರಿಯಾಶೀಲ ನನ್ನ ಫ್ರೆಂಡ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು, ಮೊಹಮ್ಮದ್ ರಫೀಕ್ ಸರ್ ಅವರು ನನ್ನ ಕ್ಲೋಸ್ ಫ್ರೆಂಡ್. ಆ್ಯಕ್ಚುಲಿ ಅವರು ನಿಮ್ಮ HM ಇದ್ದಾರಲ್ಲ, ನನ್ನ ಕ್ಲೋಸ್ ಫ್ರೆಂಡು. ಯಾಕಂದರೆ ಯಾವುದೇ ಸಭೆ ಸಮಾರಂಭಗಳಲ್ಲಿ ನಾವು ಅಷ್ಟು ಆತ್ಮೀಯವಾಗಿರ್ತೀವಿ. ಒಳ್ಳೆ ಆ್ಯಕ್ಟಿವ್ ಹೆಡ್ ಮಾಸ್ಟರು. ಮತ್ತು ನಮ್ಮ ಶಿಕ್ಷಕ ವೃಂದವನ್ನು ತೆಗೆದುಕೊಂಡ್ರೆ ನಿಮ್ಮನ್ನೆಲ್ಲ ನೋಡಿದರೆ ನಮಗೆ ಖುಷಿ ಆಗ್ತದೆ. ಶಿಕ್ಷಕ ವೃಂದದವರನ್ನು ನೋಡಿದರೆ ಖುಷಿ ಆಗ್ತದೆ. ಮತ್ತು ನಮ್ಮ ಅಡುಗೆ ಸಿಬ್ಬಂದಿಯವರು, ಬೋಧಿಕೇತರ ವೃಂದದವರು ಎಲ್ಲರೂ ಕೂಡ ಒಂದು ಫ್ಯಾಮಿಲಿ, ಒಂದು ಕುಟುಂಬದ ರೀತಿಯಲ್ಲಿ ನೀವು ಇದ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೀರಾ. ನಿಮಗೆ ದೇವರು ನಿಮಗೆ ಇನ್ನೂ ಹೆಚ್ಚು ಆರೋಗ್ಯವನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಳ್ತೇನೆ. ಜೊತೆಗೆ ನನ್ನ ನೆಚ್ಚಿನ ಮಕ್ಕಳ ಹೆತ್ತವರು, ಪೋಷಕರು ತಾವುಗಳು ಇವತ್ತು ಬೆಳಿಗ್ಗೆ 10 ಗಂಟೆಯಿಂದ ಸಮಯ 1:45-2 ಗಂಟೆ ಆಯ್ತಾ ಬಂತು. ತಾವುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರು ಕೂಡ ತಾವುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಿರಿ. ನಿಮಗೆಲ್ಲರಿಗೂ ಮಗದೊಮ್ಮೆ ಶುಭಾಶಯಗಳನ್ನು ಸಲ್ಲಿಸುತ್ತಾ, ನನ್ನ ನೆಚ್ಚಿನ ಸ್ನೇಹಿತರು ಆಸಿಫ್ ಸರ್ ಅವರು ಇದ್ದಾರೆ, ನಮ್ಮ ಫೋಟೋಗ್ರಾಫರ್ ಸರ್ ಅವರು ಇದ್ದಾರೆ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಶುಭಾಶಯಗಳನ್ನು ಕೋರ್ತಾ, ಈ ದಿನ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿಭಾ ಪುರಸ್ಕಾರ ನಿಮ್ಮೆಲ್ಲ ನೋಡಿದರೆ ಮಕ್ಕಳೇ ಖುಷಿ ಆಗ್ತದೆ. ನಿಮ್ಮನ್ನೆಲ್ಲ ಒಂದು ರೀತಿ ಯೂನಿಫಾರ್ಮ್ ಡ್ರೆಸ್ ಹಾಕ್ಕೊಂಡು ಎಲ್ಲರೂ ಕೂಡ ಯೂನಿಫಾರ್ಮ್ ಇದ್ದೀರಿ, ಒಂದೇ ರೀತಿಯಲ್ಲಿ ಇದ್ದೀರಿ. ಹಾಗಾಗಿ ನಿಮ್ಮ ಸಂಸ್ಥೆಗೆ ನಾನು ಹಲವಾರು ಸಾರಿ ಭೇಟಿಯನ್ನು ನೀಡಿದಂಥ ಸಂದರ್ಭಗಳಲ್ಲಿ ನೀವೆಲ್ಲರೂ ಕೂಡ ಚೆನ್ನಾಗಿ ಓದ್ತಿರೋದನ್ನು ನಾನು ಗಮನಿಸಿದ್ದೇನೆ. ನಮ್ಮ ಅನುದಾನಿತ ಮತ್ತು ಇಂಗ್ಲೀಷ್ ಮೀಡಿಯಂ ಎರಡೂ ಸಂಸ್ಥೆಗಳಲ್ಲೂ ಕೂಡ ನೀವು ಮಕ್ಕಳುಗಳು ಶಿಕ್ಷಣವನ್ನು ಪಡೆಯುವುದ್ರ ಜೊತೆಗೆ ಉತ್ತಮ ಮೌಲ್ಯಗಳನ್ನು ಪಡ್ಕೋತಾ ಇದ್ದೀರಾ. ತುಂಬ ಖುಷಿ ಆಗ್ತದೆ. ಈ ಒಂದು ನಮ್ಮ ಸಂಸ್ಥೆ ನಿಮಗೆ ಕೇವಲ ಶಿಕ್ಷಣ ಕಲಿಸ್ತಾ ಇಲ್ಲ, ಶಿಸ್ತನ್ನು ಕಲಿಸ್ತಾ ಇದೆ, ಒಳ್ಳೆ ಮೌಲ್ಯವನ್ನು ಕಲಿಸ್ತಾ ಇದೆ, ಯಾವ ರೀತಿ ಇರಬೇಕು ಅನ್ನೋದನ್ನು ಕಲಿಸ್ಕೊಡ್ತಾ ಇದೆ. ಹಾಗಾಗಿ ಈ ಒಳ್ಳೆಯ ಮೌಲ್ಯಗಳನ್ನು ಕಲಿಸಿಕೊಡ್ತಿರುವಂಥ ನಮ್ಮ ವಿದ್ಯಾಸಂಸ್ಥೆಗೆ ನಾವು ಬರೋದೇ ಒಂಥರ ಖುಷಿ. ನಮ್ಮ ರಫೀಕ್ ಸರ್ ಅವರು ನಮ್ಮನ್ನು ಅದೇ ರೀತಿಯಲ್ಲಿ ಕರೀತಾರೆ, ಸರ್ ನೀವು ಇಷ್ಟು ಗಂಟೆ ಬರಲೇಬೇಕು, ನೀವು ಬರಲೇಬೇಕು, ನಾವಿಲ್ಲ ಅಂತ ಹೇಳಲಿಕ್ಕಾಗೋದಿಲ್ಲ. ಹಾಗಾಗಿ ಈ ಪ್ರೀತಿ ಇಟ್ಟು ನಮ್ಮ ಶಾಲೆಯ ಮೇಲೆ ಬಂದಿದ್ದೇವೆ. ಪೋಷಕರೇ, ನಿಮ್ಮ ಮಕ್ಕಳಿಗೆ ನಮ್ಮ ಸಂಸ್ಥೆ ಒಳ್ಳೆಯ ರೀತಿಯ ಶಿಕ್ಷಣವನ್ನು ನೀಡ್ತಾ ಇದೆ. ನೀವೇನು ಗಾಬರಿ ಪಡಬೇಕಾಗಿಲ್ಲ. ಅವರು ಮುಂದೆ ಚೆನ್ನಾಗಿ ಓದಿ ಒಳ್ಳೆಯ ಸ್ಥಾನಕ್ಕೆ ಹೋಗ್ತಾರೆ, ಒಳ್ಳೆಯ ಹೆಸರನ್ನು ತಂದು ಕೊಡ್ತಾರೆ ನಿಮಗೆ. ಹಾಗಾಗಿ ಈ ಸಂಸ್ಥೆಯ ಮೇಲೆ ಭರವಸೆಯನ್ನು ಇಡಬೇಕು, ವಿಶ್ವಾಸವನ್ನು ಇಡಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ.
ಜೊತೆಗೆ ನಮ್ಮ ಶಾಲೆಯಲ್ಲಿ ಮಕ್ಕಳುಗಳು 6 ಗಂಟೆಗಳು ಇರ್ತಾರೆ, 24 ಗಂಟೆಲಿ 6 ಗಂಟೆ. ನಿಮ್ಮ ಜೊತೆಯಲ್ಲಿ 18 ಗಂಟೆಗಳ ಕಾಲ ನಿಮ್ಮ ಜೊತೆಯಲ್ಲಿ ಇರ್ತಾರೆ. ಹಾಗಾಗಿ ನಿಮ್ಮ ಜವಾಬ್ದಾರಿ, ನಾವು ಶಾಲೆಗೆ ಸೇರಿಸಿದ್ದೀವಿ ನಮ್ಮದು ಮುಗೀತು ಅಂತ ದಯಮಾಡಿ ತಿಳ್ಕೊಬೇಡಿ. ನಿಮ್ಮ ಜವಾಬ್ದಾರಿ ಅತಿ ಮುಖ್ಯ. ನಾವು ಬಲಗೈ ಇದ್ದರೆ, ನಾವು ಶಿಕ್ಷಕರು ನಾವುಗಳು ಎಲ್ಲರೂ ಬಲಗೈ ಇದ್ದರೆ ನೀವು ಎಡಗೈ ಇದ್ದಂಗೆ, 2 ಕೈ ಸೇರಿದರೆ ಚಪ್ಪಾಳೆ ಆಗೋದು. ಹಾಗಾಗಿ ನಿಮ್ಮ ಜವಾಬ್ದಾರಿ ಕೂಡ ಅತಿ ಮುಖ್ಯ. ಪ್ರತಿದಿನ ಶಾಲೆಯಿಂದ ಬಂದಾಗ ಅವರ ಬ್ಯಾಗನ್ನು ನೀವು ಚೆಕ್ ಮಾಡಬೇಕು. ನಿಮ್ಗೆ ಯಾವ ಪಾಠವನ್ನು ಮಾಡಿದರು, ಏನು ಹೋಮ್ವರ್ಕ್ ಕೊಟ್ಟಿದ್ದಾರೆ, ಏನು ಬಾಕಿ ಇದೆ, ಬ್ಯಾಗ್ ತೆಗೆದುಕೋ, ಓದ್ಕೋ, ಬರೀ. ಹಾಗಾಗಿ ಅವ್ರಿಗೆ ನೀವು ಎಚ್ಚರಿಕೆಯನ್ನು ಮಾಡಬೇಕು, ಎಚ್ಚರಿಸ್ಬೇಕು. ಅವಾಗ ಅವ್ರು ಏನು ಮಾಡ್ತಾರೆ, ನಮ್ಮ ಅಪ್ಪ ಅಮ್ಮ ನಮ್ಮನ್ನು ಗಮನಿಸ್ತಾರೆ, ನಾನು ಓದಬೇಕು ಅಂತ ತಿಳ್ಕೊಂಡು ಅವರು ಓದಲಿಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಚೆನ್ನಾಗಿ ಒಳ್ಳೆಯ ವಿದ್ಯಾರ್ಥಿಗಳು ಆಗ್ತಾರೆ. ತಿಂಗಳಿಗೊಂದು ಸಾರಿ ಆದರೂ ನೀವು ಶಾಲೆಗೆ ಬರಬೇಕು, ಬಿಡುವು ಮಾಡ್ಕೋಬೇಕು. ನಿಮ್ಮ ಮಕ್ಕಳಿಗೋಸ್ಕರ ನೀವು ಬಿಡುವು ಮಾಡ್ಕೋಬೇಕು. ಈಗ ನಾನಿದ್ದೀನಲ್ಲ, ನಾನು ನನ್ನ ಮಕ್ಕಳನ್ನು ಕೂಡ ಶಾಲೆಗೆ ಹಾಕಿದ್ದೀನಿ. ನಾನು ವಾರಕ್ಕೊಂದ್ಸರಿ ಹೋಗ್ತೀನಿ ಶಾಲೆಗೆ. ಯಾಕೆ ಹೋಗ್ತೀನಿ? ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು, ನನ್ನ ಮಕ್ಕಳು ಯಾವ ರೀತಿ ಓದ್ತಾ ಇದ್ದಾರೆ ಅಂತ ನಾನು ಹೋಗ್ತೀನಿ. ನೀವು ಕೂಡ ಏನು ಮಾಡಬೇಕು, ಕಡಿಮೆ ಪಕ್ಷ ವಾರಕ್ಕೂ ಬರೆದಿದ್ರು 15 ದಿನ, 1 ತಿಂಗಳಿಗೆ ಬಂದು ನೀವು ನಿಮ್ಮ ಮಕ್ಕಳ ಬರೆದಿರುವಂಥ ಉತ್ತರ ಪತ್ರಿಕೆಗಳನ್ನು ಚೆಕ್ ಮಾಡಬೇಕು. ಮಕ್ಕಳಿಗೂ ಕೂಡ ಬೈಬಾರ್ದು, ಕಡಿಮೆ ಮಾರ್ಕ್ಸ್ ತೆಗೆದಿದೆಯಾ ಅಂತ ಬೈಬಾರ್ದು, ಪ್ರೋತ್ಸಾಹಿಸಬೇಕು. ಈ ಸರಿ ಕಡಿಮೆ ತೆಗೆದಿದೆಯಾ, ಚೆನ್ನಾಗಿ ಕುತ್ಕೊಂಡು ಓದು, ನೆಕ್ಸ್ಟ್ ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕಗಳನ್ನು ತೆಗಿಬೇಕು ಎಂದು ಮಕ್ಕಳನ್ನು ನೀವು ಪ್ರೋತ್ಸಾಹಿಸಬೇಕು ಅಂತ ಈ ಸಂದರ್ಭದಲ್ಲಿ ತಮಗೆ ಮನವಿಯನ್ನು ಮಾಡಿಕೊಳ್ತೀವಿ. ಜೊತೆಗೆ ಮಕ್ಕಳೇ, ನೀವು ಅಷ್ಟೇ, ನಿಮ್ಮ ತಂದೆ ತಾಯಿಯಂದರು ನಿಮ್ಮ ಮೇಲೆ ಕನಸು ಕಟ್ಕೊಂಡಿದ್ದಾರೆ. ಕನಸು ಅಂದ್ರೆ ಗೊತ್ತಾ? ನನ್ನ ಮಗ ಚೆನ್ನಾಗಿ ಓದ್ತಾನೆ, ಒಳ್ಳೆ ಆಫೀಸರ್ ಆಗ್ತಾನೆ, ಒಳ್ಳೆ ನೌಕರಿಗೆ ಸೇರ್ತಾನೆ, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾನೆ. ಹೆಣ್ಣು ಮಕ್ಕಳಿಗೂ ಅಷ್ಟೇ, ನನ್ನ ಮಗಳು ಚೆನ್ನಾಗಿ ಓದ್ತಾಳೆ, ಒಳ್ಳೆ ಆಫೀಸರ್ ಆಗ್ತಾಳೆ, ನಮ್ಮನ್ನು ಚೆನ್ನಾಗಿ ನೋಡಿಕೊಳ್ತಾರೆ ಅಂತ ನಿಮ್ಮ ಮೇಲೆ ಕನಸು ಕಟ್ಕೊಂಡಿದ್ದಾರೆ. ನಿಮ್ಮನ್ನು ಪ್ರೀತಿ ಮಾಡ್ತಾರೆ ಅಲ್ವಾ? ಮನೆಗೆ ಹೋದಾಗ ತಲೆಯೆಲ್ಲ ಇದು ಮಾಡ್ತಾರೆ, ಚೆನ್ನಾಗಿ ಓದಬೇಕು, ಟೈಮ್ ನೀರು ಕುಡಿಬೇಕು, ರಸ್ತೆಯಲ್ಲಿ ಬರ್ಬೇಕಾದ್ರೆ ಜಾಗ್ರತೆ, ಮುದ್ದು ಮಾಡ್ತಾರೆ ಅಲ್ವಾ? ನಿಮ್ಮ ಮಕ್ಕಳನ್ನು, ನಿಮ್ಮ ತಂದೆ ತಾಯಿಯಂದರು ಯಾವುದಕ್ಕೆ ಮುದ್ದು ಮಾಡ್ತಾರೆ? ನೀವು ಚೆನ್ನಾಗಿ ಕಲಿಬೇಕು ಅಂತ ಮುದ್ದು ಮಾಡೋದವರು. ನೀವು ಒಳ್ಳೆ ಸ್ಥಾನಕ್ಕೆ ಹೋಗಬೇಕು ಅಂತ ಅವರು ನಿಮ್ಮನ್ನು ಮುದ್ದು ಮಾಡೋದು. ಹಾಗಾಗಿ ನೀವು ಸಮಯವನ್ನು ವ್ಯರ್ಥ ಮಾಡದೆ ಚೆನ್ನಾಗಿ ಓದಬೇಕು. ಯಾವಾಗಲೂ ಓದ್ತಿರ್ಬೇಕು ಅಂತಂದರೆ ಶನಿವಾರ ಭಾನುವಾರ ಬಂದರೂ ಕೂಡ ಓದ್ಕೋಬೇಕು. ಶನಿವಾರ ಭಾನುವಾರ ರಜೆ ಕೊಡೋದು ನಿಮಗೆ ಆಟ ಆಡ್ಲಿಕ್ಕಲ್ಲ. ಕೆಲವ್ರು ಏನು ಮಾಡ್ತಾರೆ, ರಜೆ ಕೊಟ್ಟರೆ ನೀವು ತಿಳ್ಕೊಬಿಡ್ತಾರೆ, ಶನಿವಾರ ಭಾನುವಾರ ರಜೆ ಕೊಟ್ಟಿದ್ದಾರೆ, ಭಾನುವಾರ ರಜೆ ಕೊಟ್ಟರೆ ನಾವು ಆಟ ಆಡಬೇಕು ಅಂತಲ್ಲ. ನೋ, ನೀವು ಅದನ್ನು ಪಾಠ ಯಾವುದು ಪೆಂಡಿಂಗ್ ಇದೆ, ಜಾಸ್ತಿ ಓದೋದು ಯಾವುದಿದೆ, ಜಾಸ್ತಿ ಬರೆಯೋದು ಯಾವುದಿದೆ, ಅದಕ್ಕೆ ನೀವು ಉಪಯೋಗಿಸ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೆಚ್ಚು ಓದಲಿಕ್ಕೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು. ತಾಯಂದಿರು ಕೂಡ ಮಕ್ಕಳಿಗೆ ಒಳ್ಳೆ ಬೀಜವನ್ನು ಬಿತ್ತಬೇಕು, ಅವ್ರ ಹೃದಯದಲ್ಲಿ ಒಳ್ಳೆ ಬೀಜವನ್ನು ಬಿತ್ತಬೇಕು. ಇವತ್ತಿನ ದಿನಗಳಲ್ಲಿ ತಾಯಂದಿರು ಏನಿದ್ದೀರಿ, ಸಣ್ಣ ಮಟ್ಟದ ಇದನ್ನು ಆಸೆಯನ್ನು ನೀವು ಇದು ಮಾಡ್ತೀರಿ. ನೋ, ಮಕ್ಕಳ ಕೈಲಿ ಮಾಡೋದು ಸಾಧ್ಯವಾಗದೇ ಇರುವಂಥ ಕೆಲಸ ಯಾವುದೂ ಇಲ್ಲ. ಮಕ್ಕಳ ಕೈಯಲ್ಲಿ ನೀವು ಏನನ್ನು ಬಯಸ್ತೀರೋ ಅದು ಖಂಡಿತವಾಗ್ಲೂ ಆಗ್ತದೆ. ಹಾಗಾಗಿ ನೀವು ದೊಡ್ಡ ಕನಸುಗಳನ್ನು ಮಕ್ಕಳಲ್ಲಿ ಬಿತ್ತಬೇಕು. ಮಗನೇ, ನೀನು IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಒಳ್ಳೆ ಡಾಕ್ಟರ್ ಆಗಬೇಕು, ಒಳ್ಳೆ ಇಂಜಿನಿಯರ್ ಆಗಬೇಕು, ಒಳ್ಳೆ ರಾಜಕೀಯ ವ್ಯಕ್ತಿ ಆಗಬೇಕು. ನೀವೇನನ್ನು ಬಯಸ್ತೀರೋ ಅದನ್ನು ದೊಡ್ಡ ಮಟ್ಟದಲ್ಲಿ ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕು ಮತ್ತು ಅದನ್ನು ಪ್ರೋತ್ಸಾಹಿಸಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಈ ದಿನ ಮಾದಕ ವಸ್ತುಗಳ ವ್ಯಸನ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಇದ್ರ ಬಗ್ಗೆಯೂ ಕೂಡ ತಾವುಗಳು ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕು. ಕೆಟ್ಟದನ್ನು ಮಾಡಬಾರ್ದು, ಮಾದಕ ವಸ್ತುಗಳನ್ನು ಬಳಸಬಾರ್ದು. ಬಳಸುವಂಥ ವಿದ್ಯಾರ್ಥಿಗಳಿದ್ದರೆ ನೀವು ಶಾಲಾ ಮುಖ್ಯ ಶಿಕ್ಷಕರಿಗೆ ತಿಳಿಸ್ಬೇಕಾಗ್ತದೆ. ಅವಾಗ ಅವರು ಕ್ರಮವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಜೊತೆಗೆ ಕಡೆಯದಾಗಿ ನಿಮಗೊಂದು ಕಿವಿ ಮಾತನ್ನು ಹೇಳ್ತೀನಿ, ಮಕ್ಕಳೇ ಯಾವಾಗಲೂ ಓದ್ತಾ ಇರಬೇಕು. ಯಾವಾಗಲೂ ಅಂದರೆ ಸಮಯ ಸಿಕ್ತಾಗೆಲ್ಲ ಓದ್ತಿರ್ಬೇಕು. ಯಾವುದಾದ್ರೂ ಒಂದು ಮಗುವಿಗೆ ನಾವು ಸನ್ಮಾನ ಮಾಡಿದೋ, ಶಾಲು ಓದಿಸಿ ಸನ್ಮಾನ ಮಾಡಿಸ್ತಾವೆ, ನೀವು ಆ ಮಗುವಿನ ನೋಡ್ಕೋಬೇಕು. ನೋಡಿ, ಅವಳು ಶಾಲು ಓದಿಸ್ಕೊಂಡು ಮೊಮೆಂಟಮ್ ಕೊಟ್ಟು ಎಲ್ಲ ಸನ್ಮಾನ ಮಾಡಿದ್ದಾರೆ, ನಾನು ಅದೇ ರೀತಿ ಓದಬೇಕು. ಮನಸ್ಸು ಮಾಡಿದರೆ ಖಂಡಿತ ಸಾಧ್ಯ. ಯಾವಾಗಲೂ ನಾನು ಹೇಳ್ತೀನಿ, ಯಾವ ತರಗತಿಗಳಿಗೆಲ್ಲ ಹೋದಾಗ ಹೇಳ್ತೀನಿ, ಯಾರು ಹೆಚ್ಚು ಓದ್ತಾರೆ ಅವ್ರಿಗೆ ಹೆಚ್ಚು ಅಂಕಗಳು ಬರ್ತದೆ, ಯಾರು ಕಡಿಮೆ ಓದ್ತಾರೆ ಅವರು ಕಡಿಮೆ ಅಂಕಗಳು ಬರ್ತದೆ. ಹಾಗಾಗಿ ನಿಮ್ಗೆ ಹೆಚ್ಚು ಅಂಕಗಳು ಬೇಕು ಅಂದರೆ ಹೆಚ್ಚು ಓದಬೇಕಾಗ್ತದೆ. ಒಂದು. ಎರಡನೇ ವಿಷಯ, ಮಕ್ಕಳೇ, ಇವತ್ತಿನ ದಿನದಲ್ಲಿ ನಾವು ಬಡವರಾಗಿ ಹುಟ್ಟಿರ್ಬೋದು, ಮನೆಯಲ್ಲಿ ಬಡತನ ಇರ್ಬೋದು, ಆದರೆ
ಬಡತನದಲ್ಲಿ ನಾವು ಸಾಯಲಿಕ್ಕೆ ಅವಕಾಶಗಳು ಇಲ್ಲ. ಅವಕಾಶಗಳು ಯಾಕಿಲ್ಲ? ನಾವು ಬಡವರಾಗಿ ಇಟ್ಟಬೇಕು, ಬಡವರಾಗಿ ನಾವು ಮನೇಲಿ ಇರಬೇಕು, ಮಡೆಯವರಾಗಿ ಸಾಯ್ಬೇಕಾ? ನೋ. ಓದೋದ್ರಿಂದ ಮಾತ್ರ ನಾವು ಶ್ರೀಮಂತರಾಗಬಹುದು, ಒಳ್ಳೆಯ ಹೆಸರನ್ನ ಗಳಿಸ್ಬೋದು ಸಮಾಜದಲ್ಲಿ. ಹಾಗಾಗಿ ನೀವು ಓದೋದ್ರ ಕಡೆ ನಿಮ್ಮ ಗಮನವಿರಲಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಜೊತೆಗೆ ತಾಯಂದಿರು, ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ತಾವುಗಳು ಹಾಜರಿದ್ದೀರಿ. ಪ್ರತಿದಿನ ಮಕ್ಕಳನ್ನು ನೀವು ಪ್ರೋತ್ಸಾಹಿಸಿ, ಚೆನ್ನಾಗಿ ಓದಿ ಮಕ್ಕಳೇ ಅಂತ ಹುರಿದುಂಬಿಸ್ಬೇಕು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ನಾನು ಆಗಲೇ ಹೇಳಿದ್ದೀನಿ, ಮಕ್ಕಳಿಗೆ ನೀವು ಸಮಯಾವಕಾಶವನ್ನು ಮಾಡ್ಕೋಬೇಕು. ನಮ್ಮ ಸನ್ಮಾನ್ಯ ಯು ಟಿ ಖಾದರ್ ಸಾಹೇಬ್ರು ಹೇಳ್ತಾ ಇರ್ತಾರೆ, ಮದುವೆ ಮುಂಜಿ ಯಾವ್ದಾದ್ರು ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಅಂದರೆ ರೆಡಿ ಬಿಡ್ತೀರ, ಒಂದು ಅರ್ಧ ದಿನ ರೆಡಿಯಾಗಿ ನಿಂತ್ಕೋತೀರ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ. ಅದೇ ರೀತಿ ನೀವು ನಿಮ್ಮ ಮಕ್ಕಳ ಕಾರ್ಯಕ್ರಮಕ್ಕೆ, ನಿಮ್ಮ ಮಕ್ಕಳ ಕಲಿಕೆಯನ್ನು ಚೆಕ್ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡ್ಕೋಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನಾವು ಅಧಿಕಾರಿಗಳಾಗಿ ಇಲ್ಲಿ ಬಂದು ನಿಂತ್ಕೊಳ್ಳಿಕ್ಕೆ ಕಾರಣ ಏನಪ್ಪ ಅಂದರೆ, ನಮ್ಮ ತಂದೆಯವರು ಬಂದು ಶಾಲೆಗೆ, ನಮ್ಮ ತಾಯಿಯವರು ಶಾಲೆಗೆ ಬಂದು ಚೆಕ್ ಮಾಡೋರು ನಮ್ಮನ್ನು, ಯಾಕೆ ಓದ್ತಾ ಇದ್ದೇನೆ ನನ್ನ ಮಗ ಚೆಕ್ ಮಾಡ್ತಾರೆ. 15 ದಿನಕ್ಕೊಂದ್ಸರಿ, ತಿಂಗಳಿಗೊಂದ್ಸರಿ ಶಾಲೆ ಬಂದು ಚೆಕ್ ಮಾಡೋರು. ಹಾಗಾಗಿ ನೀವು ಕೂಡ ಬಂದು ನಿಮ್ಮ ಮಕ್ಕಳ ಕಲಿಕೆಯನ್ನು ಚೆಕ್ ಮಾಡಬೇಕು, ಒಳ್ಳೆಯದಾಗಿ ಓದಲಿಕ್ಕೆ ನೀವು ತಿಳಿಸ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಡೆಯದಾಗಿ ಒಂದು ಮಾತು, ಮಕ್ಕಳಿಗೆ ಜಾಸ್ತಿ ನಾನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ನೀವು ಒಳ್ಳೆಯ ವಿದ್ಯಾರ್ಥಿಗಳು ಆಗಬೇಕು ಅಂತಂದರೆ 5 ನೀವು ಬಿಡಬೇಕು. 5 ಯಾವುದು 5? ಒಂದು, ಅತಿಯಾದ ಶೃಂಗಾರವನ್ನು ಮಾಡ್ಕೊಳಕ್ಕೆ ಹೋಗಬಾರ್ದು. ಶೃಂಗಾರ ಅಂದ್ರೆ ಗೊತ್ತಾ? ಸ್ಟೈಲ್ ಮಾಡ್ಲಿಕ್ಕೆ ಹೋಗಬಾರ್ದು. ಕೆಲವರು ಬೆಳಗಿನ ಸಂಜೆವರೆಗೆ ಸ್ಟೈಲ್ ಮಾಡಲಿಕ್ಕೆ ಟೈಮನ್ನು ವೇಸ್ಟ್ ಮಾಡ್ತಾರೆ, ಅದನ್ನು ಅತಿಯಾದ ಶೃಂಗಾರ ಅಂತ ಹೇಳ್ತಾರೆ. ಅತಿಯಾದ ಶೃಂಗಾರ ಅಂದರೆ, ಇವಾಗ ನಾನು ಇದ್ದೀನಿ, ಕಪ್ಪಗಿದ್ದೀನಿ ಅಲ್ವಾ, ನಾನು 100 ಸರಿ ಸೋಪ್ ಹಾಕಿ ಬೆಳಗಾಗ್ತೀನ? ಇಲ್ಲ ಅಲ್ವಾ. 1 ಸರಿ ಸೋಪ್ ಹಾಕಬೇಕು, ಮುಖ ತೊಳ್ಕೋಬೇಕು, ಸುಮ್ಮನೆ ಆಗ್ಬಿಡ್ಬೇಕು. ಆಯಿತಾ? ಸಣ್ಣ ನಾವು ವಿದ್ಯಾರ್ಥಿಗಳಾದವರು ಅತಿಯಾದ ಶೃಂಗಾರವನ್ನು ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು. 2ನೇದು, ಅತಿಯಾದ ಆಹಾರ ಸೇವನೆ, ಚೆನ್ನಾಗಿ ಊಟ ಹೊಡೆದ್ಬಿಡೋದು, ನೋ, ಎಷ್ಟು ಬೇಕು ಅಷ್ಟು ತಿನ್ನಬೇಕು. 3ನೇದು, ಅತಿಯಾದ ನಿದ್ದೆ. ಅತಿಯಾದ ನಿದ್ದೆ, ಹೆಚ್ಚು ಮಲಗಲಿಕ್ಕೆ ಹೋಗಬಾರ್ದು. ನಿದ್ದೆ ಬಂತ ಮಲಗಬೇಕು, ನಿದ್ದೆ ಬರಲಿಲ್ಲ ಓದ್ತಾ ಇರಬೇಕು. ಕೆಲವು ಸಂದರ್ಭದಲ್ಲಿ ಓದೋದು ಇಲ್ಲ, ಆ ಕಡೆ ಈ ಕಡೆ ನೋಡ್ತಾ ಇರ್ತೀವಿ, ಸುಮ್ಮನೆ ಲೆಕ್ಕ ಹಾಕೋದು. ಫ್ಯಾನು 1 2 3 4 5, ಒಂದು ಕೆಟ್ಟೋಗಿದೆ ನೋಡ್ತಾ ಕೂತ್ಕೊಳ್ಳೋ ಸುಮ್ಮನೆ ಫ್ಯಾನ್. ಅವೆಲ್ಲ ಮಾಡಬಾರ್ದು. ಶಿಕ್ಷಕರು ಪಾಠ ಮಾಡ್ತಿರ್ತಾರೆ, ನಮ್ಮ ಗಮನ ಪಾಠದ ಕಡೆ ಇರಬೇಕು. ನಾವು ಹೊರಗಡೆ ನೋಡೋದು, ಯಾರೋ ಒಬ್ರು ಹೋಗ್ತಿದ್ದಾರೆ ಕಡೆ, ವೆಹಿಕಲ್ ಹೋಗ್ತಿದ್ದಾರೆ, ನಮ್ಮ ಗಮನ ಬೇರೆ ಕಡೆಗೆ ಹೋಗಬಾರ್ದು. ಇದು 3ನೇದು, ಯಾವುದು? ಅತಿಯಾದ ನಿದ್ದೆ. 4ನೇದು, ಅತಿಯಾದ ಸ್ನೇಹ. ಸುಮ್ಮನೆ ಯಾರು ಬೇಕು ಅವ್ರ ಜೊತೆ ತಮಾಷೆ ಮಾಡ್ತಾ ಕೂತ್ಕೊಳ್ಳೋದು, ಮಾತಾಡ್ತಾ ಕೂತ್ಕೊಳ್ಳೋದು. ಕೆಲವು ಸಂದರ್ಭಗಳಲ್ಲಿ ಏನು ಮಾಡ್ತೀವಿ, ಫ್ರೆಂಡ್ಸ್ಗಳ ಜೊತೆ ಮಾತಾಡ್ತಾ ಕೂತ್ಕೊಳ್ಳೋದು, ಅದು ಮಾಡಬಾರ್ದು. ಫ್ರೆಂಡ್ಸ್ಗಳು ಬೇಕು, ಎಷ್ಟು ಬೇಕು ಅಷ್ಟು ಮಾತಾಡಬೇಕು. ಒಳ್ಳೆ ಫ್ರೆಂಡ್ಗಳು ಮಾಡ್ಕೋಬೇಕು. ಯಾರು ಚೆನ್ನಾಗಿ ಓದ್ತಾರೆ ಅವ್ರೂ ಫ್ರೆಂಡ್ ಮಾಡ್ಕೋಬೇಕು. ನಾನು ಇದನ್ನೆಲ್ಲ, ನಾನು ದಡ್ಡ, ನಾನು ಓದ್ಬೇಕಾದ್ರೆ ದಡ್ಡರಲ್ಲಿ ದಡ್ಡ. ನಾನು ಯಾಕೆ ಹೆಂಗೆ ಮೇಲೆ ಬಂದೆ? ನಾನು ಚೆನ್ನಾಗಿ ಹೋದ್ರೂ ಫ್ರೆಂಡ್ ಮಾಡ್ಕೊಳ್ಳಿವೆ. ಇದನ್ನು ಹೇಳ್ಕೊಡೋ ಸ್ವಲ್ಪ ನನಗೆ ಗೊತ್ತಾಯ್ತಿಲ್ಲ. 1ನೇ ಸ್ಟೆಪ್ ಲೆಂಕ ಬರುತ್ತೆ ನನಗೆ, 2ನೇ ಸ್ಟೆಪ್ ಬರುತ್ತೆ, 3ನೇ ಸ್ಟೆಪ್ ಗೊತ್ತಿಲ್ಲ. ಇದೊಂದು ಸ್ವಲ್ಪ ಹೇಳ್ಕೊಡೋ ಚೆನ್ನಾಗಿ ಅಂತ ನಾನು ಚೆನ್ನಾಗಿ ಓದೋರನ್ನ ಕೇಳಿ ಕಲ್ತ್ಕೋತಾ ಇದ್ದೆ, ಶಿಕ್ಷಕರನ್ನು ಕೂಡ ಕೇಳಿ ತಿಳ್ಕೊತಿದ್ದೆ. ಹಾಗಾಗಿ ನೀವು ಒಳ್ಳೆಯ ಫ್ರೆಂಡ್ಗಳನ್ನು ಮಾಡ್ಕೋಬೇಕು, ಚೆನ್ನಾಗಿ ಓದೋ ಫ್ರೆಂಡ್ಗಳನ್ನು ಮಾಡ್ಕೋಬೇಕು. ಕೆಲವ್ರು ಏನು ಮಾಡ್ತಾರೆ, ಶಿಕ್ಷಕರು ಪಾಠ ಮಾಡ್ತಿರ್ತಾರೆ, ಅಲ್ಲಿ ಗೊಂಬೆ ಬರೆಯೋದು ಚಿತ್ರ, ಒಂದು ತಲೆ ಬುರುಡೆ, ಇದರಲ್ಲಿ ನಗಾಡ್ತಿದ್ರೆ ನೀವೆಲ್ಲ ಅನುಭವಿಸಿರ್ಬೇಕಿದ್ದೀನಿ. ಆ ಕಡೆಗೆ ಒಂದು ಕೈ ಗೆರೆ ಎಳೆಯೋದು, ಈ ಕಡೆಗೆ ಒಂದು ಕೈ ಗೆರೆ, 2 ಕಾಲು ಎಳೆಯೋದು, ಆಮೇಲೆ ಹಿಂಗೆ ತೋರಿಸೋದು, ಹಿಂಗೆ ನೋಡೇ ಇಲ್ಲಿ ಅಂತವ. ಅದನ್ನೇನು ಅಂದರೆ ಕಪಿಗಳಿರ್ತಾವಲ್ಲ, ಕಪಿಗಳು ತಾವು ಕೆಡದಲ್ಲದೆ ವನವನ್ನೇ ಕೆಡಿಸಿದ್ವಂತೆ. ಹಂಗೆ ಆ ಒಂದು ಅನುಭವಗಳು ಆಗ್ತಾ ಇರ್ತದೆ. ಅವಾಗ ನೀವು ಹೇಳ್ಬೇಕು, ಸುಮ್ಮನೆ ಕೂತ್ಕೋ, ನಾನು ಓದ್ಕೋಬೇಕು, ನಾನು ಪಾಠ ಕೇಳಬೇಕು, ಇಲ್ಲದ ಸರ್ಗೆ ಹೇಳ್ತೀನಿ ಅಂತಂತ ಹೇಳಬೇಕು. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಸಮಯವನ್ನು ಬೇರೆ ಕಡೆ ಪಾಠ ಮಾಡ್ಬೇಕಾದ್ರೆ ಬೇರೆ ಕಡೆ ಬಿಡ್ಬೇಕು. ಕಡೆಯದಾಗಿ ನೀವು ಮೊಬೈಲು ಮತ್ತು ಟಿ ವಿ ನೋಡಬಾರ್ದು. ಕಡೆಯದಾಗಿ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ, ಮಾತೆತ್ತು ಮೊಬೈಲ್ ನೋಡೋದು. ಮೊಬೈಲಲ್ಲಿ ಏನು ನೋಡೋದು? ಏನು ನೋಡ್ತೀರಿ ಜಾಸ್ತಿ ಮೊಬೈಲಲ್ಲಿ? ಟಿಕ್ ಟ್ಯಾಕ್ ನೋಡೋದು, ವಾಟ್ಸಪ್ ನೋಡೋದು ಬೇಡ. ನೀವು ಯಾವಾಗ ನೋಡ್ಬೇಕು ಮೊಬೈಲು? ನಮ್ಮಂಗೆ ದೊಡ್ಡ ವಯಸ್ಸರಾಗಿ ನಮಗೆ ಓದೋದು ಇಲ್ಲ, ಬರೆಯೋದು ಇಲ್ಲ, ಪರೀಕ್ಷೆ ಇಲ್ಲ ನಮಗೆ. ನಮ್ಮ ವಯಸ್ಸಿಗೆ ಬಂದಾಗ ನೀವು ಮೊಬೈಲ್ ನೋಡಬೇಕು, ಆಯಿತಾ? ಕೆಲವು ಮನೆಗಳಲ್ಲಿ ಸಾಮಾನ್ಯವಾಗಿ ನೋಡ್ತೀವಿ, ಹೆಚ್ಚಿನ ಮಕ್ಕಳು ಮೊಬೈಲ್ಗಳನ್ನು ನೋಡಬಾರ್ದು. ಪೋಷಕರು ಕೂಡ, ತಾಯಿಯಂದಿರು ಕೂಡ ಮಕ್ಕಳಿದ್ದಾಗ ಮೊಬೈಲ್ ನೋಡಲಿಕ್ಕೆ ನೀವು ಹೋಗಬಾರ್ದು.
ಮೊಬೈಲ್ನ ಮಾಡಿ ಸ್ವಿಚ್ ಆಫ್ ಮಾಡಿ ಇಟ್ಬಿಡ್ಬೇಕು. ಕೆಲವು ಸಂದರ್ಭದಲ್ಲಿ ಟಿ ವಿಯನ್ನು ಕೂಡ ಪೋಷಕರು ಹಾಕಿರ್ತಾರೆ. ನೀವು ಶಾಲೆಯಿಂದ ಹೋದಾಗ ಅಮ್ಮ ಅಪ್ಪ ನಾನು ಓದ್ಕೋಬೇಕು, ಟಿ ವಿಯನ್ನು ಆಫ್ ಮಾಡಿ, ನಾನು ಶಾಲೆಗೆ ಹೋಗ್ತೀನಿ ಆಗ ಟಿ ವಿ ನೋಡ್ಕೊಳ್ಳಿ ಅಂತ ಹೇಳ್ಬೇಕು. ಇದರರ್ಥ ಕಡೆಯದಾಗಿ ಟಿ ವಿ ಮತ್ತು ಮೊಬೈಲನ್ನು ಜಾಸ್ತಿ ನಾವು ಬಳಸ್ತಾ ಇದ್ವಿ, ಬಳಸಬಾರ್ದು. ಮಕ್ಕಳು ನೀವು ಮೊಬೈಲ್ಗಳನ್ನು ಬಳಸಲೇಬಾರ್ದು, ನೋಡಲೂಬಾರ್ದು. ನಿಮಗೆ ಓದಿರೋದೆಲ್ಲ ಮರ್ತೋಗ್ತದೆ. ಟಿ ವಿನೂ ಕೂಡ ಜಾಸ್ತಿ ನೋಡಬಾರ್ದು. ಟಿ ವಿ ನೋಡಿ, ಟಿ ವಿಲಿ ಏನು ನೋಡ್ಬೇಕು ನೀವು? ನ್ಯೂಸ್ ನೋಡಬೇಕು, ಇಂಗ್ಲೀಷ್ ನ್ಯೂಸ್ ನೋಡಬೇಕು, ಕನ್ನಡ ನ್ಯೂಸ್ ನೋಡಬೇಕು. ಒಂದು 5-10 ನಿಮಿಷ ನೋಡಬೇಕು. ನಿಮ್ಮ ಕಡೆ ಓದೋ ಕಡೆ ಗಮನವನ್ನು ಕೊಡಬೇಕು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ, ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರೂ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ 2 ಮಕ್ಕಳು ಸೈಕಲ್ ಸಿಕ್ಕಿದೆ, ಅವ್ರಿಗೆ ಅವಶ್ಯಕತೆ ಇದೆ. ಆ ಹೆಣ್ಣು ಮಗಳು ಕೇಳಿದೆ, ನೀನು ಸೈಕಲ್ ಯಾವಾಗಾರು ಹೊಡೆದಿದೆಯಾ ಅಂತ. ಇಲ್ಲ ನಾನು ಸೈಕಲ್ಲೇ ಹೊಡೆದಿಲ್ಲ ಅಂತ ಅಂಥವ್ರಿಗೆ ಸಿಗಬೇಕು, ಒಳ್ಳೆಯವ್ರಿಗೆ ಸಿಕ್ಕಿದೆ. ಆ ಹುಡುಗನಿಗೂ ಸಿಕ್ಕಿದೆ. ದೇವರು ಒಳ್ಳೇದು ಮಾಡಲಿ, ಎಲ್ಲರಿಗೂ ಬಹುಮಾನ ಸಿಕ್ಕಿದೆ. ಅದನ್ನು ಖುಷಿಯಾಗಿ ನಮ್ಮ ಸಂಸ್ಥೆಯವರು ಕೊಟ್ಟಿದ್ದಾರೆ. ಮಕ್ಕಳು ಚೆನ್ನಾಗಿರಬೇಕು ಸರ್ ಅಂದರು. ನಮ್ಮ ವೇದಿಕೆಯಲ್ಲಿರುವಂಥ ಅಧ್ಯಕ್ಷರು ಮತ್ತು ಕೋಶಾಧಿಕಾರಿಗಳು ಅವರೆಲ್ಲ ಹೇಳ್ತಾ ಇದ್ರು, ಕಾರ್ಯದರ್ಶಿಗಳೆಲ್ಲ ನಮ್ಮ ಮಕ್ಕಳಿಗೆ ಸಿಗಬೇಕು ಸರ್ ಅಂತ. ಅವ್ರ ಆಸೆ ಏನು ಗೊತ್ತಾ? ನಮ್ಮ ವೇದಿಕೆಯಲ್ಲಿರುವಂಥ ಸಂಸ್ಥೆಯ ಎಲ್ಲರ ಆಸೆ ಏನಪ್ಪ ಅಂದ್ರೆ ನೀವು ಚೆನ್ನಾಗಿ ಓದಬೇಕು, ನೀವು ಚೆನ್ನಾಗಿರಬೇಕು. ನೀವು ಚೆನ್ನಾಗಿರಬೇಕು ಅಂದರೆ ನೀವು ಚೆನ್ನಾಗಿ ಓದಬೇಕು, ಅವ್ರಿಗೆ ಒಳ್ಳೆ ಹೆಸರನ್ನು ತರಬೇಕು ಅಂತ ತಿಳಿಸುತ್ತಾ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ತಮಗೆ ಅನಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಈಗಾಗಲೇ ಸಮಯ ಮೀರಿ ಹೋಗಿದೆ. ನಾನು ಜಾಸ್ತಿ ಮಾತಾಡೋದಿಲ್ಲ. ಎಲ್ಲ ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾರೆ. ಒಂದು ವಿಷಯ ಮಾತ್ರ ನಿಮಗೆ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಯಾಕೆಂತೇಳಿದರೆ ಈಗಾಗಲೇ ನಮ್ಮ HI ಅವರು ಶಿಕ್ಷಣಾಧಿಕಾರಿ ಅವರು ಹೇಳಿದ ಹಾಗೆ ನೀವು ಆ 5 ವಿಷಯವನ್ನು ಪಾಲಿಸಿದರೆ ಖಂಡಿತ ನೀವು ಎಲ್ಲೂ ಹೋಗಿ ಮುಟ್ಟುತ್ತೀರಿ. ಆಮೇಲೆ ನಮ್ಮ ಮನ್ಸೂರ್ ಸರ್ ಹೇಳಿದ್ದು ಅದನ್ನು ಕೂಡ ಇವತ್ತು ನಿಮ್ಮ ಬ್ರೈನಲ್ಲಿ ಇಟ್ಕೊಂಡು ಯಾವತ್ತು 24 ಅವರ್ಸ್ ಕೂಡ ನೀವು ಅದನ್ನು ನೆಮ್ಮದಿ ಮಾಡಿಕೊಂಡ್ರೆ ನೀವು ಖಂಡಿತವಾಗಿ ಎಲ್ಲಿಯೇ ಹೋಗಿ ಮುಟ್ತೀರಿ. ಯಾಕೆಂತ ಹೇಳಿದರೆ ವಿದ್ಯಾಭ್ಯಾಸ ಎನ್ನುವುದು ನೋಡಿ, ಈಗ ದಿನ ಪತ್ರಿಕಾ ಮಾಧ್ಯಮದಲ್ಲಿ, ದೃಶ್ಯ ಮಾಧ್ಯಮಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಬೆಳಿಗ್ಗೆ ಎದ್ದು ನೋಡುವಾಗ ಅಲ್ಲಿ ಇಷ್ಟು ಕೋಟಿ ರೂಪಾಯಿ ಲೂಟಿ ಆಯಿತು, ಇಲ್ಲಿ ಅಷ್ಟು ಲಕ್ಷ ಲೂಟಿ ಆಯಿತು, ಆ ಮನೆಯಿಂದ ಇಷ್ಟು ಕತ್ಕೊಂಡು ಹೋದರು ಅಂತ ಹೇಳಿದರು. ಪ್ರಪಂಚದ ಇತಿಹಾಸದಲ್ಲಿ ಈ ಸೆಕೆಂಡಿನವರೆಗೂ ವಿದ್ಯಾಭ್ಯಾಸವನ್ನು ಯಾರಾದರೂ ಲೂಟಿ ಮಾಡಿದ ಅಂತ ಹೇಳಿದರೆ ಇವತ್ತು ತನಕ ಬರಲಿಲ್ಲ. ಸೊ ಹಾಗಾಗಿ ಇವರು ಹೇಳಿದನ್ನೆಲ್ಲ ನೀವು ಪಾಲಿಸಿಕೊಂಡು ಉತ್ತಮ ಮಟ್ಟಕ್ಕೆ ಹೇರಲಿಕ್ಕೆ ಎಲ್ಲ ಬ್ಯಾಡ್ ಹ್ಯಾಬಿಟ್ಗಳನ್ನು ಮುಗಿಸಿಕೊಂಡು ಟೀಚರ್ಸ್ನವರು ಹೇಳಿದ ಹಾಗೆ ಕೇಳಿಕೊಂಡು ಒಳ್ಳೆಯ ಮಾರ್ಕ್ ಪಡೆದು ಉತ್ತಮ ಮಟ್ಟಕ್ಕೆ ನೀವು ಬೆಳೆದು ಬರಬೇಕು. ನೀವು ಈಗ ಇವರು ಮನ್ಸೂರ್ ಸರ್ ಹೇಳಿದಾಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಪೋಸ್ಟ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು, ಎಲ್ಲ ಇದರಲ್ಲಿ ಆಗಬೇಕು. ಅದಕ್ಕಾಗಿ ನೀವು ಯು ಹ್ಯಾವ್ ಟು ಚಾಲೆಂಜ್. ನಾನು ನನ್ನ ವಿದ್ಯಾಭ್ಯಾಸದ ಬಗ್ಗೆ ಯಾರು ಏನು ಹೇಳಿದರೂ ತಿರುಗಿ ನೋಡುವ ಪ್ರಶ್ನೆ ಇಲ್ಲ. ನಾನು ಒಂದು ಹೆಜ್ಜೆ ಮುಂದಕ್ಕಿಟ್ಟಿದ್ದೇನೆ. ಉದಾಹರಣೆಗೆ ನನ್ನದೇ ಒಂದು ವಿಷಯ ನಿಮಗೆ ಹೇಳ್ತೇನೆ. 1982ರಲ್ಲಿ ರಾಜಕೀಯಕ್ಕೆ ಪ್ರವೇಶವಾಗಿ ತುಂಬ ಸಲ MLA ಕಂಟೆಸ್ಟ್ ಮಾಡಿದ್ದೇನೆ, ಗ್ರಾಮ ಪಂಚಾಯತಿ ಕಂಟೆಸ್ಟ್ ಮಾಡಿ, ಜಿಲ್ಲಾ ಪಂಚಾಯತಿ ಕಂಟೆಸ್ಟ್ ಮಾಡಿದ್ದೇನೆ. ಆದರೂ ಕೂಡ ನನ್ನ ಛಲ ಬಿಡದೆ ನಾನು ಈ ಸಲ ಲಾಸ್ಟ್ 2020ರಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ವಿನ್ನಾಗಿ ಸದಸ್ಯನಾಗಿ ಅಧ್ಯಕ್ಷನಾಗಿದ್ದಾನೆ. ಹಾಗೆ ಯಾಕೆ ಅಂತ ಹೇಳಿದರೆ ಅದು ನನ್ನ ಒಂದು ಚಾಲೆಂಜ್ ಆಗಿತ್ತು. ಒಂದು ಹೆಜ್ಜೆಗೆ ಗುರಿ ಇಟ್ಟರೆ ನಾನು ಸೋತೆ ಅಂತೇಳಿ ಮನೆಯಲ್ಲಿ ಅಡ್ಡ ಮಲಗಿದರೆ ದಟ್ ಈಸ್ ಝೀರೋ. ಏನಾಗ್ತದೆ? ದ ಮೋರ್ ರೀಡ್ ದ ಮೋರ್ ಯು ನೋ, ದ ಮೋರ್ ಪ್ಲೇಸಸ್ ಗೋ. ನೀವು ಜಾಸ್ತಿಯಾಗಿ ಓದಿದರೆ ನಿಮಗೆ ಜಾಸ್ತಿ ಗೊತ್ತಾಗ್ತದೆ. ನಿಮಗೆ ಜಾಸ್ತಿ ಗೊತ್ತಾಗಿದರೆ ನೀವು ಎಲ್ಲಿ ಹೋಗಿ ಮುಟ್ಟುತ್ತೀರಿ. ಹಾಗಾಗಿ ನೀವೆಲ್ಲರೂ ಇವತ್ತಿನ ಇವತ್ತಿನ ಸಲಹೆಯನ್ನು ಎಲ್ಲ ಪಡ್ಕೊಂಡು ಪೋಷಕರು ಕೂಡ ಮಕ್ಕಳಿಗೆ ಸಪೋರ್ಟ್ ಮಾಡುತ್ತಾ ಅವರ ವಿದ್ಯಾಭ್ಯಾಸಕ್ಕಾಗಿ ನೀವು ಕಷ್ಟಪಟ್ಟರೂ ಸರಿ ಅವರ ವಿದ್ಯಾಭ್ಯಾಸವನ್ನು ಮುಂದುವರಿಸಿ ಹೋಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತಾ ಅವಕಾಶಕ್ಕಾಗಿ ಧನ್ಯವಾದ ಹೇಳಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಜೈ ಭಾರತ್. ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗಾಗಿ ಮೀಸಲಿಟ್ಟು ಇಲ್ಲಿಗೆ ಆಗಮಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಯವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಕೋಶಾಧಿಕಾರಿಯವರಾದ ಹಾಜಿ ಅಬ್ಬಾಸ್ ಮಜಲ್ ಸರ್ ಅವರು ಇಂದಿನ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆಯನ್ನು ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ.
ಧನ್ಯವಾದಗಳು ಸರ್. ಅದೇ ರೀತಿ ವಿದ್ಯಾರ್ಥಿಗಳಿಗೆ ಮಾದಕ ದ್ರವ್ಯಗಳ ವ್ಯಸನಗಳಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ಬಹಳ ಉತ್ತಮ ಮಾಹಿತಿಯನ್ನು ನೀಡಿದಂತಹ ನಮ್ಮ ಉಳ್ಳಾಲ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾದಂತಹ ಶ್ರೀಯುತ ಮೊಹಮ್ಮದ್ ಮನ್ಸೂರ್ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರಾದ ಹಾಜಿ ಅರಬಿ ಕುಂಜಿ ಸರ್ ಅವರು ಇಂದಿನ ಕಾರ್ಯಕ್ರಮದ ಸವಿನೆನಪಿಗಾಗಿ ಸ್ಮರಣಿಕೆ ನೀಡಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು ಸರ್. ಹಾಗೆಯೇ ಸದಾ ವಿದ್ಯಾರ್ಥಿಗಳ ಹಿತವನ್ನು ಬಯಸುವಂತಹ ನಮ್ಮ ಮಂಗಳೂರು ದಕ್ಷಿಣ ವಲಯದ BRP ಆದಂತಹ ತಹಸೀನಾ ಮೇಡಮ್ ರವರು ಕೂಡ ಇಂದು ನಮ್ಮ ಜೊತೆಗಿದ್ದಾರೆ. ಅವರಿಗೆ ನಮ್ಮ ವಿದ್ಯಾಸಂಸ್ಥೆಯ ಜೊತೆ ಕಾರ್ಯದರ್ಶಿಯವರಾದ ಇಸ್ಮಾಯಿಲ್ ತಲಪಾಡಿ ಸರ್ ಅವರು ನಾನು ವಿನಂತಿಸ್ತಾ ಇದ್ದೇನೆ. ಧನ್ಯವಾದಗಳು. ಇದೀಗ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಲಿದ್ದಾರೆ ನಮ್ಮ ಶಾಲಾ ಶಿಕ್ಷಕಿಯಾದಂತಹ ಶ್ರೀಮತಿ ಐರಿನ್ ರಾಡ್ರಿಗಸ್ ಟೀಚರ್ ಅವರು. ಶಿಕ್ಷಕರ ಸಭೆ ಪ್ರತಿಭಾ ಪುರಸ್ಕಾರ ಹಾಗೂ ಮಾದಕ ವ್ಯಸನಗಳ ಜಾಗೃತ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ನಮ್ಮ ಕರೆಯೋಲೆಯನ್ನು ಪ್ರೀತಿಯಿಂದ ಸ್ವೀಕರಿಸಿ ತಮ್ಮ ಬ್ಯುಸಿ ಶೆಡ್ಯೂಲ್ ಮಧ್ಯೆ ಇಲ್ಲಿಗೆ ಆಗಮಿಸಿ ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಕೆಲವೊಂದು ಹಿತವಚನಗಳನ್ನು ನೀಡಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ, ನಿಮಗೆ ತುಂಬು ಹೃದಯದ ಧನ್ಯವಾದಗಳು ಸರ್. ನಮ್ಮ ವಿದ್ಯಾರ್ಥಿಗಳಿಗೆ ಮಾದಕ ವ್ಯಸನಗಳ ಬಗ್ಗೆ ಕಾರ್ಯಾಗಾರ ನೀಡಬೇಕೆಂದು ಕೇಳಿಕೊಂಡಾಗ ಬಹಳಷ್ಟು ಸಂತೋಷದಿಂದ ಒಪ್ಪಿಕೊಂಡು ಇಲ್ಲಿಗೆ ಆಗಮಿಸಿ ಬಹಳಷ್ಟು ವಿಚಾರಗಳನ್ನು ತಿಳಿಸಿದ ಶ್ರೀ ಮೊಹಮ್ಮದ್ ಮನ್ಸೂರ್ ಮುಲ್ಕಿ ಉಪನಿರೀಕ್ಷಕರು ಉಳ್ಳಾಲ ಪೊಲೀಸ್ ಠಾಣೆ, ನಿಮಗೆ ಅನಂತ ಧನ್ಯವಾದಗಳು ಸರ್. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತೆರಳಿದಂತಹ ತಲಪಾಡಿ ಕ್ಲಸ್ಟರ್ನ ಸಮೂಹ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಹರೀಶ್ ಕುಮಾರ್ BV ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮೆರುಗು ನೀಡಲು ನಮ್ಮೊಟ್ಟಿಗಿದ್ದಂತ ಆಗಮಿಸಿದಂತಹ BRP ಆದಂತಹ ತಹಸೀನ್ ಮೇಡಮ್, ನಿಮಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳು ಮ್ಯಾಮ್. ಕಾರ್ಯಕ್ರಮಕ್ಕೆ ಆಗಮಿಸಿ ಪ್ರೋತ್ಸಾಹ ನೀಡಿದಂತಹ ನಮ್ಮ ಕೋಶಾಧಿಕಾರಿಯಾದ ಜನಾಬ್ ಹಾಜಿ ಅಬ್ಬಾಸ್ ಮಜಲ್ ಸರ್, ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಅದೇ ರೀತಿ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಪ್ರೋತ್ಸಾಹಿಸಿದ ನಮ್ಮ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಯವರಾದಂತಹ ಜನಾಬ್ ಹಾಜಿ ಅರಬಿ ಕುಂಜಿ ಸರ್, ನಿಮಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು ಸರ್. ಫಲಾ ಸಂಸ್ಥೆಯ ಕಾರ್ಯದರ್ಶಿಯವರಾದ ಹಾಗೂ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಂತಹ ಜನಾಬ್ ಇಸ್ಮಾಯಿಲ್ ತಲಪಾಡಿ ಸರ್ ಅವರು ಕೆಲವೊಂದು ಹಿತವಚನಗಳು ಕೂಡ ನಿಮಗೆ ನೀಡಿರುತ್ತಾರೆ. ನಿಮಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಸರ್. ಅದೇ ರೀತಿ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತೆರಳಿದಂತಹ ಫಲ ಆಂಗ್ಲ ಮಾಧ್ಯಮದ ಮುಖ್ಯೋಪಾಧ್ಯಾಯರಾದಂತಹ ಗೀತಾಂಜಲಿ ಮೇಡಮ್, ಹಾಗೆ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮದ ಮ್ಯಾನೇಜರ್ ಆಗಿರುವಂತಹ ರಾಜ್ ಕಿಶೋರ್ ಸರ್, ಹಾಗೂ ನಮ್ಮ ಕನ್ನಡ ಮಾಧ್ಯಮದ ಮುಖ್ಯೋಪಾಧ್ಯಾಯರಾದಂತಹ ಜನಾಬ್ ಮೊಹಮ್ಮದ್ ರಫೀಕ್ ಸರ್, ನಿಮ್ಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಕೊನೆಯದಾಗಿ ಫಲ ಸಂಸ್ಥೆಯ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ, ಅದೇ ರೀತಿ ಬೋಧಕೇತರ ವೃಂದದವರಿಗೆ, ಅಡುಗೆ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಫೋಟೋಗ್ರಾಫರಿಗೆ ಹಾಗೂ ಮಾಧ್ಯಮದ ವರದಿಗಾರರಿಗೂ ಕೂಡ ಅನಂತ ಧನ್ಯವಾದಗಳು. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕಾರಣರಾದಂತಹ ಎಲ್ಲ ಪೋಷಕರಿಗೂ, ಹೆತ್ತವರಿಗೂ, ವಿದ್ಯಾರ್ಥಿಗಳಿಗೆ ಹಾಗೂ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ನನ್ನ ಧನ್ಯವಾದ ಸಮರ್ಪಣೆ ಕೊನೆಗೊಳಿಸ್ತಾ ಇದ್ದೇನೆ.